ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಮಿತ್ರ. ವೀಕ್ಷಕರೇ, ಹೆಲ್ತ್ ಟಾಕ್ ಆಯುರ್ಪ್ರಸಾದಿನಿ ಕಾರ್ಯಕ್ರಮದಲ್ಲಿ ಹಲವಾರು ಸಂಚಿಕೆಗಳಲ್ಲಿ ನಾವು ಆರೋಗ್ಯ ಸಂಬಂಧಿ ವಿಚಾರಗಳ ಬಗ್ಗೆ ಮಾತನಾಡಿದ್ವಿ. ಹಾಗೆಯೇ ಕಳೆದ ಸಂಚಿಕೆಯಲ್ಲಿ ಅಂದರೆ 9ನೇ ಸಂಚಿಕೆಯಲ್ಲಿ ಮಹಿಳೆಯರಲ್ಲಿ ಮುಟ್ಟು ನಿಲ್ಲುವಂತಹ ಸಂದರ್ಭ ಹಾಗೆಯೇ ಮೆನೋಪಾಸ್ ಇದರ ಬಗ್ಗೆ ಮಾತನಾಡಿದ್ವಿ. ವೈದ್ಯರು ನಮಗೆ ಸಂಕ್ಷಿಪ್ತವಾಗಿ ವಿಚಾರಗಳನ್ನು ತಿಳಿಸಿಕೊಟ್ರು. ಇದೇ ಒಂದು ವಿಚಾರವನ್ನು ಮುಂದುವರಿಸಿಕೊಂಡು ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದಷ್ಟು ವಿಚಾರಗಳನ್ನು ಮಾತನಾಡಲಿದ್ವಿ. ಇವಾಗ ನಾವು ಮಹಿಳೆಯರಲ್ಲಿ ಮುಟ್ಟು ನಿಲ್ಲುವಂತಹ ಸಂದರ್ಭದಲ್ಲಿ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಮುಟ್ಟು ನಿಲ್ಲೋದು ಅಂತ ಹೇಳಿದ್ರೆ ತುಂಬಾ ಜನ ಭಯ ಪಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಆಗುವಂತ ಕೆಲವೊಂದಿಷ್ಟು ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡಾಗ ಏನಾಗ್ತಾ ಇದೆ ಅನ್ನುವಂತ ಭಯ ತುಂಬಾ ಜನರನ್ನ ಕಾಡುತ್ತೆ. ಆದ್ರೆ ಇದು ಯಾವುದೇ ರೀತಿಯಾದಂತಹ ಕಾಯಿಲೆ ಅಲ್ಲ. ಇದನ್ನ ಪ್ರತಿಯೊಬ್ಬ ಮಹಿಳೆ ಕೂಡ ಫಸ್ಟ್ ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ನಾವು ಕಳೆದ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿದ್ವಿ. ಹಾಗೇನೆ ಇವತ್ತಿನ ಸಂಚಿಕೆಯಲ್ಲಿ ಮುಟ್ಟು ನಿಲ್ಲುವಂತ ಸಂದರ್ಭದಲ್ಲಿ ಉಂಟಾಗುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳು ಹಾಗೇನೆ ಹಾರ್ಮೋನ್ ಸಮಸ್ಯೆ ಇದಕ್ಕೆ ಕಾರಣನಾ, ಈ ವಿಚಾರಗಳ ಬಗ್ಗೆ ವೈದ್ಯರು ನಮಗೆ ತಿಳಿಸ್ಕೊಡ್ತಾರೆ. ಖ್ಯಾತ ವೈದ್ಯರಾಗಿರುವಂತ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಗಾರಡ್ಕ ಸರ್ ನಮ್ಮ ಜೊತೆ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ನೇರ ಪ್ರಸಾರದ ಮೂಲಕ ನಿಮಗೆ ಯಾವುದಾದ್ರೂ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ರೆ ನೇರ ಪ್ರಸಾರದಲ್ಲಿ ಕರೆಯನ್ನ ಮಾಡಿ ನೀವು ಸೂಕ್ತ ಸಲಹೆಯನ್ನ ಪಡ್ಕೊಳ್ಬಹುದಾಗಿದೆ. ವೈದ್ಯರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ಮುಟ್ಟು ನಿಲ್ಲುವಂತ ವಿಚಾರಗಳ ಬಗ್ಗೆ ಮಾತನಾಡಿದ್ವಿ. ತುಂಬಾ ಜನರಿಗೆ ಅದು ಉಪಯೋಗ ಆಗಿದೆ ಕೂಡ, ಹೇಳಿದ್ದಾರೆ ಕೂಡ ತುಂಬಾ ಜನ. ಹಾಗೇನೆ ಇವತ್ತಿನ ಸಂಚಿಕೆಯಲ್ಲಿ ಹಾರ್ಮೋನ್ ಸಮಸ್ಯೆನ ಇದಕ್ಕೆ ಕಾರಣ ಆಗುತ್ತಾ, ಹಾಗೇನೆ ಈ ಒಂದು ಮುಟ್ಟು ನಿಲ್ಲುವಂತ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಅಂತ. ಆದ್ರೆ ಮೊದಲನೇದಾಗಿ ಹೇಳೋದು ಅಂತ ಇದ್ರೆ ನಾವು ಹಾರ್ಮೋನ್ ಅಂತ ಹೇಳ್ತೇವೆ. ಈ ಹಾರ್ಮೋನ್ ಅಂದ್ರೆ ಏನು ಅಂತ ಫಸ್ಟ್ ಹೇಳೋದಾದ್ರೆ, ಅಂದ್ರೆ ಈ ಹಾರ್ಮೋನ್ ಅಂತ ಹೇಳುವಂತ ದೇಹದ ಒಳಗಿರುವಂತ ರಾಸಾಯನಿಕಗಳು. ಯಾವ ತರದ ರಾಸಾಯನಿಕಗಳು ಅಂತ ಹೇಳಿದ್ರೆ ಇದಕ್ಕೆ ನಮ್ಮ ವೈದ್ಯಕೀಯದಲ್ಲಿ ಕೆಮಿಕಲ್ ಮೆಸೆಂಜರ್ಸ್ ಅಂತ ಹೇಳ್ತೇವೆ. ಅಂದ್ರೆ ರಸದೂತಗಳು, ರಾಸಾಯನಿಕ ದೂತರು ಅಂತ. ಅಂದರೆ ಈ ಯಾವುದೇ ಒಂದು ಹಾರ್ಮೋನು ಯಾವುದೇ ಇರ್ಬೋದು, ಅದು ಅದರದ್ದೇ ಆದ ಒಂದು ಸಂದೇಶ ಮತ್ತು ಒಂದು ಗುರಿ ಇರ್ತದೆ. ಇಂಥ ಅಂಗಗಳ ಮೇಲೆ ಹೋಗಿ ಇಂಥದ್ದೇ ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಆ ರೀತಿಯ ಒಂದು ಸಂದೇಶವನ್ನು ಆ ರಾಸಾಯನಿಕ ಹೊತ್ತಿರ್ತದೆ. ಅವುಗಳಿಗೆ ಹಾರ್ಮೋನುಗಳಂತ ಹೇಳ್ತೇವೆ. ನಮ್ಮ ದೇಹದಲ್ಲಿ ನೂರಾರು ಹಾರ್ಮೋನುಗಳಿವೆ. ನಮಗೆ ಖುಷಿ ಆಗಬೇಕಿದ್ರೆ ಒಂದು ಹಾರ್ಮೋನ್ ಇರ್ತದೆ, ದುಃಖ ಆಗಬೇಕಿದ್ರೆ ಅದರಲ್ಲಿ ಮತ್ತೊಂದು ಹಾರ್ಮೋನ್ನ ಪಾತ್ರ ವಹಿಸ್ತದೆ. ನಮಗೆ ಹಸಿವೆ ಆಗುವುದಕ್ಕೆ ಒಂದು ಹಾರ್ಮೋನ್ ಭಾಗವಹಿಸ್ತದೆ. ಹಸಿವೆ ಆದದ್ದು ಹೊಟ್ಟೆ ತುಂಬಿತು ಅಂತ ನಮಗೆ ಅನ್ನಿಸ್ಲಿಕ್ಕೆ ಒಂದು ಹಾರ್ಮೋನ್ ಪಾತ್ರ ವಹಿಸ್ತದೆ. ಪ್ರಾಯ ಪ್ರಬುದ್ಧ ಆದಾಗ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತದೆ ಅದಕ್ಕೆ ಕೆಲವೊಂದು ಹಾರ್ಮೋನುಗಳು ಪಾತ್ರ ವಹಿಸ್ತದೆ. ಈಗ ಪುರುಷರಲ್ಲಿ ಆದರೆ ಟೆಸ್ಟೋಸ್ಟಿರೋನ್ ಅಂತ ಹೇಳುವ ಹಾರ್ಮೋನು, ಅದು ಈ 12-13 ವರ್ಷ ಆದಾಗ ಅವರ ದೇಹದ ಪ್ರಾಯ ಪ್ರಬುದ್ಧತೆಯನ್ನು ಉಂಟು ಮಾಡ್ತದೆ. ಮಹಿಳೆಯರಲ್ಲಿ ಆದರೆ ಈ ಋತುಮತಿಯಾಗುವ ಸಮಯ ಅಥವಾ ಮೆನ್ಸ್ಟ್ರುವಲ್ ಪೀರಿಯಡ್ಸ್ ಅಂತ ಏನು ಹೇಳ್ತೇವೆ, ಆ ಸಮಯದಲ್ಲಿ ಆಗುವಂತಹ ದೈಹಿಕ ಹಾಗೂ ಮಾನಸಿಕವಾದಂತಹ ಬದಲಾವಣೆಗಳು ಈ ಪ್ರಬುದ್ಧತೆಗೆ ಕೆಲವೊಂದು ಹಾರ್ಮೋನುಗಳು ಕಾರಣ ಆಗ್ತದೆ. ಅದರಲ್ಲಿ ಈಸ್ಟ್ರೋಜನ್, ಪ್ರೊಜೆಸ್ಟ್ರೋನ್ ಮತ್ತು FSH ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಈ ರೀತಿ ಬೇರೆ ಬೇರೆ ಹಾರ್ಮೋನ್ಗಳು ಪಾತ್ರ ವಹಿಸ್ತದೆ. ಮುಖ್ಯವಾಗಿ ಈ ಹಾರ್ಮೋನ್ಗಳು, ಪ್ರತಿ ಹಾರ್ಮೋನ್ಗಳು ಕೂಡ ಅದರದ್ದೇ ಆದ ಒಂದು ಸಂದೇಶವನ್ನು ಹೊತ್ತು ಅದರದ್ದೇ ಆದ ಒಂದು ಗುರಿ ಇರ್ತದೆ ದೇಹದಲ್ಲಿ. ಇಂಥ ಅಂಗದ ಮೇಲೆ ಕೆಲವು ಹಾರ್ಮೋನ್ಗಳು ಬಹು ಅಂಗಗಳ ಮೇಲೆ ತನ್ನ ಕೆಲಸವನ್ನು ಮಾಡ್ತದೆ. ಒಂದೇ ಅಂಗ ಅಂತೇಳಿ ಅಲ್ಲ, ಅಥವಾ ಒಂದೇ ಕಾರ್ಯ ಅಂತಲ್ಲ. ಉದಾಹರಣೆಗೆ ಥೈರಾಯ್ಡ್ ಹಾರ್ಮೋನು ಇಡೀ ನಮ್ಮ ಮೆಟಾಬಲಿಸಮ್ ಅಂದರೆ ಜೀವರಾಸಾಯನಿಕ ಚಯಾಪಚಯ ಕ್ರಿಯೆಯಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸ್ತದೆ. ದೇಹದ ಕೆಲವೊಂದು ಮೆಕ್ಯಾನಿಸಮ್, ದೇಹದೊಳಗಿನ ಜೀವರಾಸಾಯನಿಕ ಕ್ರಿಯೆಗಳು ತಿರುಗುವಲ್ಲಿ ತುಂಬ ಪ್ರಾಮುಖ್ಯವಾದ ಪಾತ್ರ ವಹಿಸ್ತದೆ ಥೈರಾಯ್ಡ್ ಹಾರ್ಮೋನ್ ಅಂತ ಹೇಳುವಂಥದ್ದು. ಹಾಗೆ ಈ ಒಂದು ಇದಕ್ಕೆ ಸೆಕ್ಚುವಲ್ ಹಾರ್ಮೋನ್ಸ್ ಅಂತ ಹೇಳ್ತೇವೆ. ಅಂದರೆ ಈ ಋತುಮತಿ ಆಗುವಂಥದ್ದು, ಮಂತ್ಲಿ ಪೀರಿಯಡ್ಸ್ ಸ್ಟಾರ್ಟ್ ಆಗುವಂಥದ್ದು ಮಹಿಳೆಯರಲ್ಲಿ, ಇದಕ್ಕೆಲ್ಲ ಸೆಕ್ಚುವಲ್ ಹಾರ್ಮೋನ್ಸ್ ಅಂದರೆ ಲೈಂಗಿಕವಾದ ಒಂದು ಪ್ರಬುದ್ಧತೆಯನ್ನು ಈ ಹಾರ್ಮೋನುಗಳು ದೇಹದಲ್ಲಿ ಉಂಟು ಮಾಡ್ತದೆ ಅಂತೇಳಿ. ಆದ ಕಾರಣ ಹಾರ್ಮೋನುಗಳು ಗಳ ಕುರಿತಾದ ಒಂದು ಅಧ್ಯಯನ ಮತ್ತು ಅದರ ಕಾರ್ಯಪ್ರಣಾಳಿಕೆಯ ಒಂದು ಮೇಲೆ ನಾವು ಗಮನ ಇಡುವಂಥದ್ದು ತುಂಬ ಪ್ರಾಮುಖ್ಯವಾಗ್ತದೆ. ಯಾವುದೇ ಒಬ್ಬ ವ್ಯಕ್ತಿಗೆ ಏನಾದರೂ ಒಂದು ತೊಂದರೆ, ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳಿತ್ತು ಅಂತ ಆದರೆ ಅದರಲ್ಲಿ ಈ ಹಾರ್ಮೋನುಗಳ ವ್ಯತ್ಯಾಸ ಅಥವಾ ವೈಪರೀತ್ಯದ ಪ್ರಭಾವ ಇರಬಹುದು. ಅದನ್ನು ವೈದ್ಯ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಓಕೆ. ಇವಾಗ ಹಾರ್ಮೋನ್ಗಳು ಅಂತ ಹೇಳಿದಾಗ ತುಂಬಾ ವೆರೈಟಿಯಲ್ಲಿ ಇರುತ್ತೆ. ಇವಾಗ ಮುಟ್ಟು ನಿಲ್ಲುವಂತ ಸಂದರ್ಭದಲ್ಲಿ ಯಾವ ಹಾರ್ಮೋನ್ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಅಂತ? ಈ ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಅಷ್ಟರವರೆಗೆ ಈ ಮುಟ್ಟು ನಿಲ್ಲುವುದಕ್ಕಿಂತ ಮುಂಚೆ ಅಷ್ಟೂ ವರ್ಷಗಳು ಕೂಡ ಮಹಿಳೆಯಲ್ಲಿ ಈ
ಈಸ್ಟ್ರೋಜನ್, ಪ್ರೊಜೆಸ್ಟ್ರೋಜನ್ ಮತ್ತು ಈ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ನಾವು ಹೇಳ್ತೇವೆ. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳಿದರೆ ಇದು ಮೆದುಳಿನ ಅಲ್ಲಿರುವಂತಹ ಪಿಟ್ಯೂಟರಿ ಗ್ರಂಥಿಯಿಂದ ಸ್ರವಿಸುವಂಥ ಹಾರ್ಮೋನು. ಆ ಹಾರ್ಮೋನು ಇಲ್ಲಿ ಅಂಡಾಶಯದಲ್ಲಿ ಗ್ರಾಫಿಯನ್ ಫಾಲಿಕಲ್ ಅಂತ ಇರ್ತದೆ, ಅದರೊಳಗೆ ಅಂಡಾಣು ಇರ್ತದೆ. ಸೊ ಆ ಅಂಡಾಣು ಪಕ್ವಗೊಂಡು ಆ ಗ್ರಾಫಿಯನ್ ಫಾಲಿಕಲಿಂದ ಅಂಡಾಣು ಬಿಡುಗಡೆ ಆಗುವಂತಹ ಒಂದು ಪ್ರಕ್ರಿಯೆಯಲ್ಲಿ ಈ ಈಸ್ಟ್ರೋಜನ್ ಅಂತ ಹೇಳುವಂತಹ ಹಾರ್ಮೋನು ಪ್ರಧಾನ ಪಾತ್ರ ವಹಿಸ್ತದೆ. ಮತ್ತೆ ಪ್ರೊಜೆಸ್ಟ್ರೋನ್ ಅಂತ ಹೇಳುವಂಥದ್ದು ಅದು ಈ ನಂತರದ ಅಂಡಾಣು ಬಿಡುಗಡೆ ಆದ ಮೇಲೆ ನಂತರದ ಒಂದು 14 ದಿನದ ಅವಧಿ ಈ ಗರ್ಭಕೋಶ ಈ ಫಲಿತವಾದ ಅಂಡಾಣು ಒಂದು ವೇಳೆ ಫಲಿತ ಆದರೆ, ಗರ್ಭಧಾರಣೆ ಆದರೆ, ಆ ಗರ್ಭಧಾರಣೆ ಫಲಿತವಾದ ಅಂಡಾಣುವನ್ನು ಸ್ವೀಕರಿಸಿ ಗರ್ಭ ಬೆಳೆಯುವುದಕ್ಕೆ ಏನೆಲ್ಲ ಒಂದು ತಯಾರಿ ಗರ್ಭಕೋಶ ಮಾಡಿಕೊಳ್ಬೇಕು, ಅದಕ್ಕೆ ಈ ಪ್ರೊಜೆಸ್ಟ್ರೋನ್ ಅಂತ ಹೇಳುವಂಥ ಹಾರ್ಮೋನ್ ಪ್ರಧಾನ ಪಾತ್ರ ವಹಿಸ್ತದೆ. ಆದರೆ ಈ ಎರಡು ಹಾರ್ಮೋನ್ಗಳಿಗೂ ಕೂಡ ಒಂದು ಮೂಲದಲ್ಲಿ ಈ ಪಿಟ್ಯೂಟರಿ ಗ್ರಂಥಿ ಅಂದರೆ ಮೆದುಳಿನಲ್ಲಿರುವ ಪಿಟ್ಯೂಟರಿ ಗ್ರಂಥಿ ಕೆಲವೊಂದು ಹಾರ್ಮೋನುಗಳನ್ನು ಸ್ರವಿಸ್ತದೆ. ಅದರಲ್ಲಿ ಇದು ಒಂದು ಯಾವುದು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ. ಅದು ಈ ಎಲ್ಲ ಈ ಋತುಚಕ್ರದ ಕುರಿತಾದ ಒಂದು ನಿಯಮಿತತನವನ್ನು ಆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳುವಂಥದ್ದು ಮೇಂಟೈನ್ ಮಾಡ್ತಾ ಇರುತ್ತದೆ. ನಾವು ಗ್ರಹಿಸುವುದು ಈ ಅಂಡಾಶಯದಲ್ಲಿ ಇಲ್ಲಿ ಬಿಡುಗಡೆ ಆಗುವಂಥ ಈಸ್ಟ್ರೋಜನ್, ಪ್ರೊಜೆಸ್ಟ್ರೋನ್ ಇದರದ್ದು ಪ್ರಧಾನ ಅಂತ. ಆದರೆ ಇದು ಈ ಎರಡು ಹಾರ್ಮೋನುಗಳನ್ನು ಕೂಡ ನಿಯಂತ್ರಿಸುವಂತಹ ಒಂದು ಕೇಂದ್ರ ಮೆದುಳಿನ ಪಿಟ್ಯೂಟರಿ ಗ್ರಂಥಿಯಲ್ಲಿದೆ. ಅಂದರೆ ಮೆದುಳು ಅಂತ ಹೇಳಿದ್ರೆ ಒಂದು ಸ್ವಿಚ್ ಬೋರ್ಡ್ ಇದ್ದ ಹಾಗೆ ದೇಹದ ಎಲ್ಲ ಚಟುವಟಿಕೆಗಳನ್ನು ಮತ್ತು ಹಾರ್ಮೋನುಗಳು ಸ್ರವಿಸುವುದನ್ನು ನಿಯಂತ್ರಿಸುವಂಥದ್ದು. ಆದ ಕಾರಣ ಬೇರೆ ಯಾವುದೇ ಅಂಗದಲ್ಲಿ ಈಗ ಥೈರಾಯ್ಡ್ ಗ್ರಂಥಿ ಥೈರಾಯ್ಡ್ ಹಾರ್ಮೋನ್ ಸ್ರವಿಸಬೇಕು ಅಂತಾದರೆ ಅದಕ್ಕೆ ಪ್ರಚೋದನೆ ಕೊಡುವಂಥ ಹಾರ್ಮೋನು ಪಿಟ್ಯೂಟರಿ ಗ್ರಂಥಿಯಿಂದ ಬಿಡುಗಡೆ ಆಗಬೇಕು. ಅದಕ್ಕೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ. ಸ್ಟಿಮ್ಯುಲೇಷನ್ ಅಂದರೆ ಪ್ರಚೋದನೆ. ಥೈರಾಯ್ಡ್ ಹಾರ್ಮೋನು ಸ್ರವಿಸುವುದಕ್ಕೆ ಪ್ರಚೋದಿಸಲಿಕ್ಕೆ ಮತ್ತೊಂದು ಹಾರ್ಮೋನ್ ಅವಶ್ಯಕತೆ ಇದೆ, ಅದು ಮೆದುಳಿನ ಪಿಟ್ಯೂಟರಿ ಗ್ರಂಥಿಯಲ್ಲಿದೆ. ಅಷ್ಟೇ ಅಲ್ಲ, ಅದಕ್ಕೂ ಮುಂದುವರಿದು ಅದಕ್ಕೂ ಇನ್ನೊಂದು ನಿಯಂತ್ರಣ ಕೇಂದ್ರ ಇದೆ, ಹೈಪೋಥಾಲಮಸ್ ಅಂತ ಮೆದುಳಿನಲ್ಲಿದೆ. ಆ ಹೈಪೋಥಾಲಮಸ್ ಕೇಂದ್ರ ಮತ್ತೆ ಈ ಅದು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಉತ್ತೇಜನ ಕೊಡುವ ಹಾರ್ಮೋನ್ ಅನ್ನು ಸ್ರವಿಸಬೇಕಿದ್ರೆ ಪುನಃ ಅಲ್ಲಿ ಹೈಪೋಥಾಲಮಸ್ ಗ್ರಂಥಿಯಿಂದ ಪಿಟ್ಯೂಟರಿ ಗ್ರಂಥಿಗೆ ಪ್ರಚೋದನೆ ಬರಬೇಕು. ಹೀಗೆ ಇದೊಂದು ರೀತಿ ನಮ್ಮ ಇಂಟರ್ನೆಟ್ ಇದ್ದ ಹಾಗೆ, ಒಂದಕ್ಕೆ ಮತ್ತೊಂದು ಅವಲಂಬಿತ ಅಂತ, ಪೂರಕ. ಅದು ಕೇವಲ ಒಂದು ಪ್ರತ್ಯೇಕವಾಗಿ ಕೆಲಸ ಮಾಡುವಂಥದ್ದು. ಈಗ ಒಂದು ಕಂಪ್ಯೂಟರ್ ಕೆಲಸ ಮಾಡಬೇಕಿದ್ರೆ ಹಾರ್ಡ್ವೇರ್, ಸಾಫ್ಟ್ವೇರ್, ಎನರ್ಜಿ, ಪವರ್ ಎಲ್ಲ ಬೇಕಾಗ್ತದೆ. ಅದೇ ರೀತಿ ಈ ಹಾರ್ಮೋನು ಒಂದು ವ್ಯವಸ್ಥೆ ದೇಹದಲ್ಲಿ ಏನು ಕೆಲಸ ಮಾಡ್ತಾ ಇದೆ ಅಥವಾ ಯಾವುದೇ ಒಂದು ಸಮಸ್ಯೆ ಉಂಟಾದರೂ ಕೂಡ ಅಲ್ಲಿ ಕೇವಲ ಒಂದು ಹಾರ್ಮೋನನ್ನು ನಾವು ದೂಷಣೆ ಮಾಡಿ ಆ ಹಾರ್ಮೋನನ್ನು ಮಾತ್ರೆಯ ಮೂಲಕ ಕೊಟ್ಟ ತಕ್ಷಣ ಆ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಅಲ್ಲ. ಇದನ್ನು ನಾನು ಬಹಳ ಸ್ಪಷ್ಟವಾಗಿ ಒತ್ತಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ಎಷ್ಟೋ ಸಮಯದಲ್ಲಿ ಅಲ್ಲ 100ಕ್ಕೆ 99 ಸಲ ಕೂಡ ಬಹಳಷ್ಟು ವೈದ್ಯಕೀಯ ಜಗತ್ತಲ್ಲಿ ಕೂಡ ಈ ಥರದ ಒಂದು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ, ಅಂದರೆ ಮೆನೋಪಾಸ್ ಅಂತ ಹೇಳಿದ ಕೂಡಲೇ ಈಸ್ಟ್ರೋಜನ್, ಪ್ರೊಜೆಸ್ಟ್ರೋಜನ್ ಅದು ಕಡಿಮೆ ಆಗ್ತದೆ. ಸೊ ಆದ ಕಾರಣ ಈಸ್ಟ್ರೋಜನ್, ಪ್ರೊಜೆಸ್ಟ್ರೋನ್ ಹಾರ್ಮೋನನ್ನು ಕೊಟ್ಟ ಕೂಡಲೇ ಈ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಹಾಗಲ್ಲ. ಅದು ಬಹಳ ಒಂದು ಸೀಮಿತವಾದ ದೃಷ್ಟಿಕೋನ. ಮತ್ತು ಈಗ ಸಂಶೋಧನೆಗಳು ಏನಾಗ್ತಾ ಇದೆ, ಈಗಿನ ವೈದ್ಯ ವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಕೇವಲ ಆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಮಾಡುವುದರಿಂದ ಮಾತ್ರ ನಿಮ್ಮ ಹಾರ್ಮೋನ್ ಸಮಸ್ಯೆಯೂ ಬಗೆಹರಿಯುವುದಿಲ್ಲ, ಮೆನೋಪಾಸ್ ಸಮಸ್ಯೆಯೂ ಬಗೆಹರಿಯುವುದಿಲ್ಲ ಅಂತ. ಅದಕ್ಕೆ ನಾವು ಬಹಳ ಬೇರೆ ರೀತಿಯಾದ ಒಂದು ಹಾಲಿಸ್ಟಿಕ್ ಅಪ್ರೋಚ್, ಅಂದರೆ ಒಂದು ಸಮಗ್ರ ವಿಧಾನವನ್ನು ನಾವು ಕಂಡುಕೊಳ್ಳಬೇಕಾಗ್ತದೆ ಎನ್ನುವುದನ್ನು ಜನರು ಅರ್ಥ ಮಾಡಿಕೊಳ್ಳಬೇಕು ಮತ್ತು ವೈದ್ಯ ಜಗತ್ತು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಓಕೆ, ಇವಾಗ ಮೆನೋಪಾಸ್ ಸಂದರ್ಭದಲ್ಲಿ ತುಂಬಾ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಲ್ವಾ? ಈ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ಹಾರ್ಮೋನ್ ಟೆಸ್ಟ್ ಮಾಡಿದ್ರೆ ಮಾತ್ರ ಸಾಕಾಗುತ್ತಾ, ಹೇಗೆ ಅಂತ? ನೋಡಿ, ಈ ಹಾರ್ಮೋನ್ ಟೆಸ್ಟ್ ಅಂತ ಏನಿದೆ ಇದು ಬಹಳಷ್ಟು ಜನ ವೈದ್ಯ ಜಗತ್ತಲ್ಲಿ ಕೂಡ ವೈದ್ಯರು ಕೂಡ ಈ ತಪ್ಪುಗಳನ್ನು ಮಾಡ್ತಾರೆ. ಈ ಹಾರ್ಮೋನ್ ಟೆಸ್ಟ್ ಮಾಡಿ ನಾವು ಅದನ್ನೊಂದು ತೀರ್ಮಾನಿಸುವಂಥದ್ದು, ಇದು ಮೆನೋಪಾಸ್. ಈಗ ಹಾರ್ಮೋನ್ ಟೆಸ್ಟು ಯಾವುದು ಮಾಡ್ಬೋದು ನಾವು? ಒಂದು ಈಸ್ಟ್ರೋಜನ್ ಮಾಡ್ಬೋದು, ಪ್ರೊಜೆಸ್ಟ್ರೋನ್ ಮಾಡ್ಬೋದು, ಟೆಸ್ಟೋಸ್ಟಿರೋನ್ ಮಾಡ್ಬೋದು, FSH ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಮಾಡ್ಬೋದು. ಆದರೆ ಈ ಹಾರ್ಮೋನ್ ಟೆಸ್ಟು ಅಂತ ಹೇಳುವಂಥದ್ದು ಒಬ್ಬ ಮಹಿಳೆ ಮೆನೋಪಾಸ್ ಸ್ಥಿತಿಯನ್ನು ತಲುಪಿದ್ದಾಳೆ ಅಥವಾ ಇನ್ನು ತಲುಪಲಿಕ್ಕಿದ್ದಾಳೆ ಎನ್ನುವುದಕ್ಕೆ ಒಂದು ಅಳತೆಗೋಲು ಅಲ್ಲ. ಹಾರ್ಮೋನ್ ಟೆಸ್ಟು ಎಲ್ಲ ಹಾರ್ಮೋನುಗಳು ಕೂಡ
ರಕ್ತ ಪರೀಕ್ಷೆ ಮಾಡಿದಾಗ ಅದು ಈಸ್ಟ್ರೋಜನ್ ಇರ್ಬೋದು, ಪ್ರೊಜೆಸ್ಟ್ರೋನ್ ಇರ್ಬೋದು, ಅಥವಾ FSH ಇರ್ಬೋದು. ಟೆಸ್ಟ್ ಮಾಡಿದಾಗ ನಾರ್ಮಲ್ ಬಂದಿರ್ಬೋದು, ಅದು ರಿಪೋರ್ಟಲ್ಲಿ ನಾರ್ಮಲೇ ಇರ್ಬೋದು. ಆದರೆ ಆ ಮಹಿಳೆ ಮೆನೋಪಾಸಿನ ಲಕ್ಷಣಗಳು ಆಕೆಯಲ್ಲಿ ಕಾಣಿಸಿಕೊಳ್ತಾ ಇದೆ ಅಂತ ಹೇಳಿ ಆದರೆ ಈ ಹಾರ್ಮೋನು ಸರಿ ಇದ್ದ ಕೂಡಲೇ ಆಕೆ ಮೆನೋಪಾಸ್ಗೆ ಒಳಗಾಗಿಲ್ಲ ಎನ್ನುವ ತೀರ್ಮಾನವನ್ನು ವೈದ್ಯರು ಮಾಡಬಾರದು ಅಥವಾ ಜನರು ಕೂಡ ಮಾಡಬಾರದು. ಇದಕ್ಕೆ ಕಾರಣ ಇದೆ. ಹೀಗೆ ಹೇಳುವುದಕ್ಕೆ ಬಹಳ ಪ್ರಬಲವಾದ ಒಂದು ಕಾರಣ ಇದೆ. ಯಾಕೆ ಅಂತ ಕೇಳಿದರೆ, ಒಂದು ಹಾರ್ಮೋನ್ ಟೆಸ್ಟಿಗೆ ನಾವು ಮಾಡ್ತೇವೆ. ಹಾರ್ಮೋನ್ ಟೆಸ್ಟು ಆ ಹಾರ್ಮೋನಿನ ಮಟ್ಟ, ಆ ರಕ್ತ ಪರೀಕ್ಷೆಗೋಸ್ಕರ ರೋಗಿಯಿಂದ ರಕ್ತವನ್ನು ತೆಗೆದಾಗ ಆ ರಕ್ತದಲ್ಲಿ ಹೇಗಿದೆ, ಎಷ್ಟಿದೆ ಅಂತ ಹೇಳುವುದನ್ನು ಮಾತ್ರ ಅದು ಹೇಳ್ತದೆ ಹಾರ್ಮೋನ್ ಟೆಸ್ಟು. ಆದರೆ ತುಂಬ ಪ್ರಾಮುಖ್ಯವಾದ ವಿಚಾರ ಏನು ಅಂತ ಹೇಳಿದರೆ, ಹಾರ್ಮೋನುಗಳು ದಿನದಿಂದ ದಿನಕ್ಕೆ ಬದಲಾಗ್ತಾ ಇರ್ತದೆ. ಹಾರ್ಮೋನುಗಳ ಮಟ್ಟ, ಎಸ್ಪೆಷಲಿ ಈ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರೋನ್ ಅಂತ ಹೇಳುವಂಥ ಏನು ಹಾರ್ಮೋನುಗಳ ಮಟ್ಟ ದಿನದಿಂದ ದಿನಕ್ಕೆ ಬದಲಾಗ್ತಾ ಇರ್ತದೆ. ಮತ್ತು ಒಂದು ಋತುಚಕ್ರದಿಂದ ಮತ್ತೊಂದು ಋತುಚಕ್ರಕ್ಕೆ ಬದಲಾಗ್ತಾ ಇರ್ತದೆ. ಒಂದು ಋತುಚಕ್ರದಲ್ಲಿ ನಾರ್ಮಲ್ ಇರ್ಬೋದು, ಮತ್ತೊಂದು ಋತುಚಕ್ರದಲ್ಲಿ ಪ್ರಮಾಣ ಕಡಿಮೆ ಇರ್ಬೋದು, ಹೆಚ್ಚಿರ್ಬೋದು, ಅಬ್ನಾರ್ಮಲ್ ಆಗಿರ್ಬೋದು. ಆದ ಕಾರಣ ಒಂದು ಸಲ ಒಂದು ಹಾರ್ಮೋನ್ ಟೆಸ್ಟ್ ಮಾಡಿ, ಅದು ಸರಿ ಇದೆ, ಈಕೆಗೆ ಮೆನೋಪಾಸ್ ಅಲ್ಲ, ಅಥವಾ ಅದು ಸರಿ ಇಲ್ಲ, ಈಕೆಗೆ ಮೆನೋಪಾಸ್ ಅಂತ ಹೇಳುವ ಹಾಗಿಲ್ಲ. ಮೆನೋಪಾಸ್ ಅಥವಾ ಋತುಚಕ್ರ ನಿಲ್ಲುವ ಅಥವಾ ಮಹಿಳೆಯಲ್ಲಿ ಮುಟ್ಟು ನಿಲ್ಲುವ ಒಂದು ವಿಚಾರಕ್ಕೆ ನಾವು ಹಾರ್ಮೋನ್ ಟೆಸ್ಟ್ ಒಂದು ಅಂತಿಮ ತೀರ್ಮಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ನಾವು ಗಮನಿಸತಕ್ಕ ಅಂಶ. ಯಾಕಂದ್ರೆ ಕೇಳಿ, ನಾನೀಗಾಗಲೇ ಹೇಳಿದಾಗೆ ತುಂಬ ವ್ಯತ್ಯಾಸಗಳು ಇರ್ತದೆ. ಆದರೆ ಕೆಲವು ವೈದ್ಯರು ಏನು ಹೇಳ್ತಾರೆ ಅಂತೇಳಿ, ಜೊಳ್ಳು ರಸದ ಅಲ್ಲಿರುವ ಹಾರ್ಮೋನ್ನ ಪರೀಕ್ಷೆ ಮಾಡಿದಾಗ ಅದು ಸಿಗಬಹುದು ಅಂತ ಹೇಳ್ತಾರೆ. ಬಟ್ ಅದು ಕೂಡ ಈಗ ಅಲ್ಲಗಳೆಯಲಾಗ್ತದೆ ಈ ವಿಚಾರವನ್ನು ಕೂಡ. ಯಾಕೆಂದ್ರೆ ರಕ್ತದಲ್ಲಿರುವಂತಹ ಹಾರ್ಮೋನುಗಳ ಪ್ರಮಾಣವನ್ನು ನಮ್ಮ ಜೊಳ್ಳು ರಸದಲ್ಲಿರುವ ಹಾರ್ಮೋನ್ನ ಪ್ರಮಾಣ ಪ್ರತಿನಿಧಿಸುವುದಿಲ್ಲ ಎನ್ನುವ ಕಾರಣಕ್ಕೆ ಅದನ್ನು ಕೂಡ ನೆಗೆಟ್ ಮಾಡ್ತಾರೆ. ಆದ ಕಾರಣ ಈ ನಾವು ಹಾರ್ಮೋನ್ ಟೆಸ್ಟ್ ಮಾಡಿ ಮೆನೋಪಾಸ್ ಅಂತ ಹೇಳಿ ತೀರ್ಮಾನ ಮಾಡುವುದಕ್ಕಿಂತ ಒಂದು 2-3 ವಿಚಾರಗಳನ್ನು ಮಹಿಳೆಯಲ್ಲಿ ಮೆನೋಪಾಸ್ ಅಂತ ಹೇಳಿ ತೀರ್ಮಾನಿಸುವುದಕ್ಕೆ ನಾವು ಒಂದು ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಅಂತ ಹೇಳುವುದನ್ನು ವೈದ್ಯಕೀಯ ಜಗತ್ತು ಉಪಯೋಗಿಸಬೇಕಾಗ್ತದೆ. ಒಂದು ಏನಂತ ಹೇಳಿದ್ರೆ ವಯಸ್ಸು. ಮಹಿಳೆಯಲ್ಲಿ ವಯಸ್ಸು ಒಂದು 40ರಿಂದ 50ರ ಮಧ್ಯದ ಒಬ್ಬಳು ಮಹಿಳೆ ಕೆಲವೊಂದು ಲಕ್ಷಣಗಳನ್ನು ಹೊಂದಿರ್ತಾಳೆ. ಅಂದರೆ ವಯಸ್ಸು ಒಂದು ಮಾನದಂಡ ಆಯಿತು, 40ರಿಂದ 50 ವಯಸ್ಸು. ಏನು ಮಾನದಂಡ? ಒಂದು ಇರೆಗ್ಯುಲರ್ ಪೀರಿಯಡ್ಸ್, ಅಂದರೆ ಅನಿಯಮಿತವಾದ, ಅಂದರೆ ಕ್ರಮ ತಪ್ಪಿ ಆಗುವಂತಹ ತಿಂಗಳ ಋತುಚಕ್ರ ಮುಟ್ಟು. ಸೊ ಆದ ಕಾರಣ ಆ ಕ್ರಮ ತಪ್ಪಿ ಆಗುವುದು. ಕ್ರಮ ತಪ್ಪಿ ಆಗುವುದು ಅಂತ ಹೇಳಿದರೆ ಹೇಗೆ ಅಂತ ಕೇಳಿದ್ರೆ, ಒಂದು ತಿಂಗಳು ಮುಟ್ಟಾಗ್ತದೆ, ಮುಂದಿನ ತಿಂಗಳು ಮುಟ್ಟಾಗುವುದಿಲ್ಲ, 2 ತಿಂಗಳು ಆಗುವುದಿಲ್ಲ, 3ನೇ ತಿಂಗಳಿಗೆ ಮತ್ತೆ ಮುಟ್ಟಾಗ್ತದೆ. ಅಂದರೆ 2 ತಿಂಗಳು ಮಿಸ್ಡ್ ಪೀರಿಯಡ್ಸ್ ಅಂತ, ಅಂದರೆ 2 ತಿಂಗಳು ಮುಟ್ಟು ಆಗಿರುವುದಿಲ್ಲ, 4ನೇ ತಿಂಗಳಿಗೆ ಆಗ್ತಾರೆ. ಈ ತರ ಮತ್ತು ಹಿಂದೆ ಮುಂದೆ ಆಗುವಂಥದ್ದು. ಒಂದು ದಿವಸ 1ನೇ ಯಾವುದೋ ಒಂದು ತಾರೀಕಿಗೆ ದಿನಕ್ಕೆ ಆಗ್ತಾಳೆ, ಮತ್ತಿನ ತಿಂಗಳು ಇನ್ಯಾವುದೋ ದಿನಕ್ಕೆ ಆಗ್ತಾಳೆ, ಅಥವಾ ಸ್ವಲ್ಪ 15 ದಿನ ತಡವಾಗಿ ಆಗ್ತಾಳೆ, 1 ವಾರ ಮುಂಚೆ ಆಗ್ತಾಳೆ. ಸೊ ಈ ತರ ಅನಿಯಮಿತವಾದ ಋತುಚಕ್ರ, ಇರೆಗ್ಯುಲರ್ ಪೀರಿಯಡ್ಸ್ ಅಂತ ನಾವು ಹೇಳ್ತೇವೆ, ಅದು ಮೆನೋಪಾಸ್ ಅಂತ ಹೇಳುವುದನ್ನು ತೀರ್ಮಾನ ಮಾಡಿಸಲಿಕ್ಕೆ, ಮೆನೋಪಾಸ್ ಅನ್ನು ಋತುಚಕ್ರ ನಿಲ್ಲುವ ಹಂತಕ್ಕೆ ಮಹಿಳೆ ಮುಟ್ತಾ ಇದ್ದಾಳೆ ಎನ್ನುವುದನ್ನು ಯೋಚನೆ ಮಾಡುವುದಕ್ಕೆ ಒಂದು ಕಾರಣ ಆಗ್ತದೆ. ಇನ್ನೊಂದು, ಬರೇ ಮೆನೋಪಾಸು ಈ ಲಕ್ಷಣ ಅಲ್ಲ, ಇನ್ನೂ ಹಲವು ಲಕ್ಷಣಗಳಿರ್ತದೆ. ಮೆನೋಪಾಸಲ್ಲಿ ಒಂದು ನಿದ್ರಾಹೀನತೆ ಇರ್ಬೋದು, ಅಥವಾ ಸುಸ್ತಾಗುವುದು ಇರ್ಬೋದು, ಮೈ ಕೈ ಸೆಳೆತ ಇರ್ಬೋದು, ಮೈ ಬಿಸಿ ಏರುವುದು ಇರ್ಬೋದು, ಮತ್ತು ಸ್ವೆಟ್ಸ್, ಆಗಾಗ ಬೆವರುವುದು ಇರ್ಬೋದು, ನೈಟ್ ಸ್ವೆಟ್ಸ್. ಈ ಥರ ಎಲ್ಲ ಬೇರೆ ಬೇರೆ ಲಕ್ಷಣಗಳಿರ್ತದೆ. ಆದ ಕಾರಣ ಹಾರ್ಮೋನ್ ಟೆಸ್ಟಿನ ಬದಲಿಗೆ ನಾವು ಈ ಲಕ್ಷಣಗಳಂತ ಹೇಳಿದರೆ, ಯಾವಾಗ ನಾವು ಖಚಿತ ಮಾಡಬೇಕು ಒಬ್ಬಳು ಮಹಿಳೆ 40ರಿಂದ 50ರ ಆಸುಪಾಸಿನ ಮಹಿಳೆ ಮೆನೋಪಾಸ್ ಅಥವಾ ಋತುಚಕ್ರ ನಿಲ್ಲುವ ಋತುಬಂಧ ಅಂತ ನಾವು ಅದನ್ನು ಕನ್ನಡದಲ್ಲಿ ಹೆಸರು ಕೊಡೋದಿದ್ರೆ ಮೆನೋಪಾಸಿಗೆ, ಈ ಸಂಗತಿಯನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಆ ತೀರ್ಮಾನ ಮಾಡಬೇಕಾಗ್ತದೆ. ಅದಕ್ಕೆ ಒಂದು ನಿಖರತೆ ಏನು? ಯಾವ ಮಹಿಳೆ ಈ ವಯಸ್ಸಿನ ಒಂದು ಆಸುಪಾಸಿನ ಮಹಿಳೆ 1 ವರ್ಷ ಆಕೆಯಲ್ಲಿ ಮುಟ್ಟಾಗಲಿಲ್ಲ ಅಥವಾ ತಿಂಗಳ ಮಂತ್ಲಿ ಪೀರಿಯಡ್ಸ್ ಆಗಲಿಲ್ಲ ಅಂತೇಳಿ ಆದರೆ, 1 ವರ್ಷದ ನಿರಂತರವಾಗಿ, 1 ವರ್ಷ ಅಂತ ಹೇಳಿದರೆ ಈಗ 2 ತಿಂಗಳಾಗ್ತದೆ, ಮುಂದಿನ 1 ತಿಂಗಳು ಆಗುವುದಿಲ್ಲ, 2 ತಿಂಗಳಾಗುವುದಿಲ್ಲ, ಮತ್ತೆ ಪುನಃ ಆಗ್ತದೆ. ಆಗ ಅದನ್ನು ನಾವು ಲೆಕ್ಕ ಹಿಡಿಲಿಕ್ಕಿಲ್ಲ. ನಿರಂತರವಾಗಿ 1 ವರ್ಷ ನಿರಂತರವಾಗಿ ಒಂದೇ ಒಂದು ಸಲ ಮಹಿಳೆ ಮುಟ್ಟಿಗೆ ಒಳಗಾಗಲಿಲ್ಲ ಅಂತ ಹೇಳಿ ಆದರೆ,
ಆಗ ಆಕೆ ಮೆನೋಪಾಸ್ ಹಂತಕ್ಕೆ ತಲುಪಿದ್ದಾಳೆ ಅಂತ ನಾವು ಪರಿಗಣಿಸಬೇಕಾಗ್ತದೆ. ಹಾರ್ಮೋನ್ ಟೆಸ್ಟ್ನಿಂದ ಅಲ್ಲ. ಓಕೆ. ಇವಾಗ ಮೆನೋಪಾಸ್ ಆದಂತ ಸಂದರ್ಭದಲ್ಲಿ ಟಾಕ್ಸಿನ್ಗಳು ತುಂಬಾನೇ ತೊಂದರೆ ಕೊಡುತ್ತೆ, ಸಮಸ್ಯೆ ಉಂಟು ಮಾಡುತ್ತೆ, ಅದು ಯಾಕೆ ಅನ್ನೋದು ನೋಡಿ. ಈಗ ನಾವು ಸಾಮಾನ್ಯವಾಗಿ ಈ ಮೆನೋಪಾಸ್ ವಿಚಾರದಲ್ಲಿ ಮಾತನಾಡುವಾಗ ನಾವು ಬರೀ ಹಾರ್ಮೋನ್ ಸೆಂಟರ್ಡ್ ಆಗಿ ಯೋಚನೆ ಮಾಡ್ತೇವೆ, ವೈದ್ಯರು ಕೂಡ ಜನರು ಕೂಡ. ಯಾಕಂದ್ರೆ ಈಗ ಬರುವಂತ ಸಾಮಾನ್ಯ ನಾವು ನೋಡುವಂತ ಎಲ್ಲ ಮಾಧ್ಯಮಗಳು ಎಲ್ಲ ಕಡೆ ಅದರ ಬಗ್ಗೆ ಮಾಹಿತಿ ಇದೆ. ಆದರೆ ಹಾರ್ಮೋನು ಸೆಂಟರ್ಡ್ ಆಗಿ ಯೋಚನೆ ಮಾಡಿದರೆ ಮಾತ್ರ ಸಾಕಾಗುವುದಿಲ್ಲ ಅಂತ. ಆ ಯೋಚನೆ ಬೇಡ ಅಂತ ಹೇಳಿ ಅಲ್ಲ, ಹಾರ್ಮೋನುಗಳ ವಿಷಯವನ್ನು ನಾವು ಯೋಚನೆ ಮಾಡಬಾರದು ಮೆನೋಪಾಸ್ ಪರಿಸ್ಥಿತಿಯಲ್ಲಿ ಎನ್ನುವುದು ತಾತ್ಪರ್ಯ ಅಲ್ಲ. ಆದರೆ ಅಷ್ಟೇ ಸಾಕಾಗುವುದಿಲ್ಲ. ಯಾಕೆ ಅಂತ ಕೇಳುವುದಕ್ಕೆ ಹಲವು ಕಾರಣ ಇದೆ. ಒಂದು, ಈ ಹಾರ್ಮೋನುಗಳು ರಕ್ತದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇರಬಹುದು ಮತ್ತು ಆಯಾ ಗ್ರಂಥಿಗಳು ಈ ಹಾರ್ಮೋನುಗಳನ್ನು ಸರಿಯಾದ ಪ್ರಮಾಣದಲ್ಲಿಯೇ ಸ್ರವಿಸ್ತಾ ಇರಬಹುದು. ಆದರೂ ಕೂಡ ಎಲ್ಲ ಹಾರ್ಮೋನುಗಳು, ನಾನೀಗಾಗಲೇ ಹೇಳಿದ ಈಸ್ಟ್ರೋಜನ್ ಇರ್ಬೋದು, ಪ್ರೊಜೆಸ್ಟ್ರಾನ್ ಇರ್ಬೋದು, ಇದು ಎಲ್ಲ ಹಾರ್ಮೋನುಗಳು ಕೂಡ ಸರಿಯಾದ ಪ್ರಮಾಣದಲ್ಲಿ ಇದ್ರೂ ಕೂಡ ಅದು ತಾನು ಎಲ್ಲಿ ಕೆಲಸ ಮಾಡಬೇಕು ಆ ಜಾಗದಲ್ಲಿ ಕೆಲಸ ಮಾಡುವುದಕ್ಕೆ ಅಡ್ಡಿ ಇರಬಹುದು ಅಂತ ಹೇಳಿದರೆ, ಈ ಹಾರ್ಮೋನುಗಳು ಕೋಶದ ಒಳಕ್ಕೆ, ಆಯಾ ಕೆಲಸ ಮಾಡಬೇಕಾದ ಅಂಗದ ಕೋಶದ ಒಳಕ್ಕೆ ಹೋಗಲಿಕ್ಕೆ ಅದರ ಎಂಟ್ರಿ ಪಾಯಿಂಟ್ ಅಲ್ಲಿ ತಡೆ ಇರಬಹುದು, ಅದನ್ನು ಬ್ಲಾಕ್ ಆಗುವಂತಹ ಸಂಗತಿಗಳು ಇರ್ತದೆ. ಇದಕ್ಕೆ ಹಾರ್ಮೋನ್ ಡಿಸ್ರಪ್ಟರ್ಸ್ ಅಂತ ನಾವು ಹೇಳ್ತೇವೆ. ಹಾರ್ಮೋನ್ ಡಿಸ್ರಪ್ಟರ್ಸ್ ಅಂದ್ರೆ ಹಾರ್ಮೋನುಗಳು ಸರಿಯಾದ ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಅಥವಾ ಮಹಿಳೆಯಲ್ಲಿ ಇದ್ರೂ ಕೂಡ ಆ ಹಾರ್ಮೋನುಗಳು ಸರಿಯಾಗಿ ಆ ಕೋಶಕ್ಕೆ ಲಭ್ಯ ಆಗದ ಹಾಗೆ ಆ ದ್ವಾರವನ್ನು ಬ್ಲಾಕ್ ಮಾಡುವಂತ. ನಾವು ಬ್ಲಾಕ್ ಮಾಡುವುದಂತ ನಮಗೆ ಗೊತ್ತಿದೆ, ವಾಟ್ಸಪ್ ಅಲ್ಲಿ ನಾವು ಕೆಲವರು ಫೋನ್ ನಂಬರ್ ಬ್ಲಾಕ್ ಮಾಡುದು. ಹಾಗೆ ಬ್ಲಾಕ್ ಮಾಡೋದ್ರಿಂದ ಅದು ಮತ್ತೆ ಕೆಲಸ ಮಾಡ್ಲಿಕ್ಕಿಲ್ಲ, ಅದು ಇರ್ತದೆ, ನಂಬರ್ ಇರ್ತದೆ, ಡಿಲೀಟ್ ಆಗಿರುವುದಿಲ್ಲ. ಆದರೆ ಬ್ಲಾಕ್ ಅಂದ್ರೆ ಅದು ಕೆಲಸ ಮಾಡಿದಾಗ ಅದಕ್ಕೆ ತಡೆ ಗೋಡೆ ನಿರ್ಮಾಣ ಮಾಡುವಂಥದ್ದು. ಆದರೆ ಈ ರೀತಿ ಇದಕ್ಕೆ ಹಾರ್ಮೋನ್ ಡಿಸ್ರಪ್ಟರ್ಸ್ ಅಂತ ಹೇಳ್ತೇವೆ. ಈ ಹಾರ್ಮೋನ್ ಡಿಸ್ರಪ್ಟರ್ಸ್ ಅಂತ ಹೇಳುವ ಅಂಶಗಳು ಯಾವಾಗ ಒಬ್ಬಳು ಮಹಿಳೆಯಲ್ಲಿ ಇರ್ತದೆ, ಆಕೆಯಲ್ಲಿ ಹಾರ್ಮೋನುಗಳು ಸರಿಯಾಗಿ ಪ್ರಮಾಣದಲ್ಲಿ ಇದ್ರೂ ಕೂಡ ಆ ಹಾರ್ಮೋನುಗಳು ನಿರೀಕ್ಷಿತ ಕೆಲಸವನ್ನು ಮಾಡುವುದಿಲ್ಲ ಎನ್ನುವ ಅಂಶ ತುಂಬಾ ಪ್ರಾಮುಖ್ಯವಾದದ್ದು. ಮತ್ತು ಹಾರ್ಮೋನು ನೀವು ಎಷ್ಟೇ ಬೇಕಾದರೂ ಕೊಡ್ಬೋದು, ಮಾತ್ರೆಗಳ ಮೂಲಕ ಈಸ್ಟ್ರೋಜನ್ ಕಮ್ಮಿ ಆಗಿರ್ಬೋದು ಮೆನೋಪಾಸ್ ಅಲ್ಲಿ ಅಂತ ವೈದ್ಯರು ಊಹಿಸಿಕೊಂಡು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಮಾತ್ರೆಗಳನ್ನು ಕೊಡ್ಬೋದು, ಗುಳಿಗೆಗಳನ್ನು ಕೊಡ್ಬೋದು, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಇದು ಹೇಳ್ತೇವೆ, ಎಲ್ಲ ಇದೆ. ಆಹಾರದಲ್ಲಿ ಕೂಡ ನ್ಯಾಚುರಲ್ ಆದ ಹಾರ್ಮೋನುಗಳನ್ನು ಉಂಟು ಮಾಡುವಂತ ಅಥವಾ ಲಭ್ಯವಾಗುವಂತೆ ಮಾಡುವಂತ ಎಷ್ಟೋ ಸಂಗತಿಗಳು ಆಯುರ್ವೇದದಲ್ಲಿ ಕೂಡ ಇದೆ. ಆದರೆ ಇಷ್ಟೇ ಸಾಕಾಗುವುದಿಲ್ಲ ಒಬ್ಬಳು ಮಹಿಳೆಯ ಮೆನೋಪಾಸ್ ಸಮಸ್ಯೆಯನ್ನು ಡೀಲ್ ಮಾಡೋದಕ್ಕೆ. ಹಾರ್ಮೋನ್ ಡಿಸ್ರಪ್ಟರ್ಸ್ ಅಂತ ನಾನು ಹೇಳಿದೆ, ಇದು ಯಾವುದು ಅಂತ ನಾವು ತಿಳ್ಕೊಳ್ಬೇಕಷ್ಟೇ. ಯಾವುದು ಹಾರ್ಮೋನ್ಗಳನ್ನು ಕೆಲಸ ಮಾಡದಾಗೆ ಮಾಡ್ತದೆ, ಆಗ ಅದು ಕೆಲಸ ಮಾಡದೇ ಇದ್ದಾಗ ಮೆನೋಪಾಸಿನ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಆ ಹಾರ್ಮೋನ್ ಡಿಸ್ರಪ್ಟರ್ಸ್ ಅಂತ ಹೇಳುವಂಥದ್ದಕ್ಕೆ ಕಾರಣ ಈ ಟಾಕ್ಸಿನ್ಸ್ ಅಂತ ಹೇಳುವಂಥದ್ದು. ಟಾಕ್ಸಿನ್ಸ್ ಯಾವುದರೆಲ್ಲ ಮೂಲಕ ಒಬ್ಬರ ದೇಹವನ್ನು ಸೇರ್ತದೆ, ಬೇರೆ ಬೇರೆ ಸಂಗತಿಗಳಿಗೆ. ನಾವಿವತ್ತು 87,000 ರಾಸಾಯನಿಕಗಳು ಪರಿಸರದಲ್ಲಿ ಇದೆ ಅಂತ ಇವತ್ತು ಲಿಸ್ಟ್ ಆಗಿದೆ. ಅದರಲ್ಲಿ ಒಂದು 5,000 ಕೆಮಿಕಲ್ಗಳು ನಾವು ದಿನನಿತ್ಯ ಒಳಗೆ ನಮ್ಮೊಳಗೆ ಹೋಗ್ತಾನೇ ಇರ್ತದೆ. ಕೆಲವೊಮ್ಮೆ ಬೇರೆ ಉಳಿದ ಕೆಮಿಕಲ್ಗಳು ಅಪರೂಪಕ್ಕೆ. ಈ ಕೆಮಿಕಲ್ಗಳು, ಇದನ್ನು ನಾವು ಟಾಕ್ಸಿನ್ಸ್ ಅಂತ ಹೇಳುವಂಥದ್ದು. ಈ ಟಾಕ್ಸಿನ್ಗಳು ಆ ಹಾರ್ಮೋನುಗಳು ಕೆಲಸ ಮಾಡುವುದನ್ನು ತಡೆಗಟ್ತದೆ ಅಷ್ಟೇ. ಯಾವುದೇ ಒಂದು ಚಿಕಿತ್ಸೆ ಕೊಟ್ಟರು ಕೂಡ, ಯಾವುದೇ ಒಂದು ಸಪ್ಲಿಮೆಂಟ್ ಔಷಧ ಗುಳಿಗೆ ಕೊಟ್ಟರು ಕೂಡ ಆ ಸಮಸ್ಯೆಗೆ ಮಹಿಳೆಯ ಸಮಸ್ಯೆಗೆ ಪರಿಹಾರ ಸಿಕ್ಕುವುದಿಲ್ಲ. ಕಾರಣ ಇಷ್ಟೇ, ವೈದ್ಯರಾಗ್ಲಿ ಆ ರೋಗಿಯ ಕಡೆಯವರಾಗ್ಲಿ ಈ ಟಾಕ್ಸಿನ್ಸಿನ ವಿಷಯದ ಬಗ್ಗೆ ಗಮನ ಹರಿಸುವುದಿಲ್ಲ. ರೋಗಿಗೆ ಗೊತ್ತಾಗುವುದಿಲ್ಲ, ಆದರೆ ವೈದ್ಯರಾದರೂ ಅದರ ಕುರಿತಾಗಿ ಯೋಚನೆ ಮಾಡ್ತಾರಂತ ಕೇಳಿದರೆ ಬಹಳಷ್ಟು ಸಂದರ್ಭದಲ್ಲಿ ಅದರ ಯೋಚನೆ ನಾವು ವೈದ್ಯರು ಕಡಿಮೆ ಯೋಚನೆ ಮಾಡ್ತೇವೆ. ಯಾಕಂದ್ರೆ ಅದಕ್ಕೆ ನೋಡಬೇಕಾದ ಒಂದು ದೃಷ್ಟಿಕೋನವೇ ಬೇರೆ ಇರ್ತದೆ. ಯಾವುದೆಲ್ಲ ಟಾಕ್ಸಿನ್ಸು, ಯಾವುದೆಲ್ಲ ಈ ಹಾರ್ಮೋನುಗಳು ಕೆಲಸ ಮಾಡಿದಾಗ ಮಾಡುವಂಥದ್ದು, ನಾವು ದಿನನಿತ್ಯ ಬಳಕೆ ಮಾಡುವಂಥ ಪ್ಲಾಸ್ಟಿಕ್. ಬಹಳ ಆಶ್ಚರ್ಯ ಆಗ್ತದೆ, ಇವತ್ತು ಒಂದಷ್ಟು ಅರಿವು ಹುಟ್ಟಿಕೊಂಡಿದೆ, ಪ್ಲಾಸ್ಟಿಕ್ ಅನ್ನು ಎಲ್ಲೆಲ್ಲ ನಾವು ಅವಾಯ್ಡ್ ಮಾಡಬಹುದು. ಔಷಧ ಜಗತ್ತಿನಲ್ಲಿ ಪ್ಯಾಕಿಂಗ್ ಮಾಡಲಿಕ್ಕೆ ಪ್ಲಾಸ್ಟಿಕ್ಕು ಅಥವಾ ಈ ಕೆಲವು ಪ್ಯಾಕಿಂಗ್ ಇದಕ್ಕೆ ಅನಿವಾರ್ಯ. ಆದರೆ ಆಹಾರದ ವಿಷಯದಲ್ಲಿ ಕೂಡ ಎಲ್ಲ ಆಹಾರಗಳು ಬಹಳಷ್ಟು ನಾವು ಬಳಸುವಂಥದ್ದು ಪ್ಲಾಸ್ಟಿಕ್
ಇತ್ಯಾದಿಗಳಲ್ಲಿ ಅದು ಶೇಖರಣೆ ಆಗಿ ಅದು ಎಲ್ಲ ಕಡೆಗೂ ಸಪ್ಲೈ ಆಗುವಂಥದ್ದು. ಈ ಪ್ಲಾಸ್ಟಿಕ್ನಲ್ಲಿ ಬಿಸ್ಫಿನಾಲ್ ಎ ಅಂತ ಇದೆ ಕೆಮಿಕಲ್. ಬಿಸ್ಫಿನಾಲ್ ಎ ಅದರಲ್ಲೂ ಕೂಡ ಬಿಸಿಯಾದ ಆಹಾರವನ್ನು ನಾವು ಪ್ಲಾಸ್ಟಿಕ್ನಲ್ಲಿ ಹಾಕಿದರೆ ಆಗ ಇಂಥ ಅಂಶಗಳು ಆ ಪ್ಲಾಸ್ಟಿಕ್ಕಿನ ಆಹಾರಕ್ಕೆ ಬಿಟ್ಟುಕೊಳ್ತದೆ. ಆಗ ಅದು ಒಂದು ರೀತಿಯ ಟಾಕ್ಸಿನ್ ಆಗಿ ದೇಹದಲ್ಲಿ ಕೆಲಸ ಮಾಡ್ತದೆ, ಹಾರ್ಮೋನುಗಳ ಕೆಲಸವನ್ನು ತಡೆಗಟ್ತದೆ. ಇದು ಒಂದು ಬಿಸ್ಫಿನಾಲ್ಸ್ ಅಂತ. ಇನ್ನೊಂದು ನಾವು ಬಹಳ ಸಮಯದ ಮುಂದೆ ಚರ್ಚೆಗೆ ಗ್ರಾಸವಾದಂತಹ DDT, ಆಹಾರದಲ್ಲಿ ಕ್ರಿಮಿನಾಶಕಗಳ ಬಳಕೆ, ಪೆಸ್ಟಿಸೈಡ್ಸ್. DDT ಅಂತ ಹೇಳಿದರೆ ಎಲ್ರಿಗೂ ಗೊತ್ತು, ಅದ್ಭುತವಾದ ಒಂದು ಬಹಳ ತೀಕ್ಷ್ಣವಾದ ಪರಿಣಾಮಕಾರಿಯಾದ ಕ್ರಿಮಿನಾಶಕ. ಸೊಳ್ಳೆಗಳ ಲಾರ್ವಾಗಳನ್ನು ನಾಶ ಮಾಡುವುದಕ್ಕೆ ಇತ್ಯಾದಿಗಳೆಲ್ಲ ಮೊದಲು ಮಲೇರಿಯಾ ತಡೆಗಟ್ಟಲಿಕ್ಕೆ ಎಲ್ಲ ಕಡೆ DDT ಸ್ಪ್ರೇ. ಮತ್ತೆ ಇವತ್ತು ಒಂದು ತರಕಾರಿ ಹಾಳಾಗದೇ ಇರಲಿಕ್ಕೂ DDT ಸ್ಪ್ರೇ ಮಾಡ್ತಾರೆ, ತರಕಾರಿ ಗಿಡಗಳಿಗೆ DDT ಸ್ಪ್ರೇ. ಮತ್ತೆ ಪೆಸ್ಟಿಸೈಡ್ಸು, ಕ್ರಿಮಿನಾಶಕಗಳು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಹದೊಳಕ್ಕೆ ಸೇರ್ತದೆ. ಅದು ಕೂಡ ಹಾರ್ಮೋನುಗಳ ಕೆಲಸವನ್ನು ತಡೆಗಟ್ತದೆ. ಇನ್ನು ಥಾಲೇಟ್ಸ್ ಅಂತ ಇದೆ, ಪ್ಲಾಸ್ಟಿಕ್ಕಿನಲ್ಲಿ ಇರುವಂಥ ಅಂಶ, ಥ್ಯಾಲೇಟ್ ಅಂಶ ಅಂತ. ಈ ಥ್ಯಾಲೇಟ್ ಅಂಶ ಕೂಡ ಆಹಾರದಲ್ಲಿ ಬಿಡುಗಡೆಯಾಗಿ ದೇಹದ ಒಳಗೆ ಅದು ಟಾಕ್ಸಿನ್ ಆಗಿ ಶೇಖರ ಆಗ್ತದೆ. ಸಾಧಾರಣ ಈ ಎಲ್ಲ ಅಂಶಗಳು ದೇಹದಲ್ಲಿ ಸುಮಾರು ಸಮಯ ಇರ್ತದೆ ಅಂತ ಹೇಳಿ ಅಧ್ಯಯನ ಹೇಳ್ತಾ ಇದೆ. ಆದ ಕಾರಣ ಇದೆಲ್ಲವೂ ಕೂಡ ಈ ರೀತಿಯ ಹಾನಿಯನ್ನು ಉಂಟು ಮಾಡ್ತದೆ. ಇನ್ನು ಹೆವಿ ಮೆಟಲ್ಸ್ ಅಂತ ನಮ್ಮ ಆಹಾರದ ಮೂಲಕ ಅಥವಾ ಪರಿಸರದಲ್ಲಿ ಬೇರೆ ಬೇರೆ ವಿಧಾನಗಳ ಮೂಲಕ ನಮ್ಮ ದೇಹದೊಳಕ್ಕೆ ಈ ಭಾರವಾದ ಲೋಹಗಳು ಅಂತ, ಲೆಡ್ ಅಂದರೆ ಸೀಸ, ಪಾದರಸ, ಇಂತಹ ಹೆವಿ ಮೆಟಲ್ಸ್ ನಮ್ಮ ದೇಹದೊಳಗೆ ಸೇರ್ತದೆ. ಈ ಹೆವಿ ಮೆಟಲ್ಗಳು ಕೂಡ ದೇಹದೊಳಗೆ ಹಾರ್ಮೋನುಗಳ ಕೆಲಸವನ್ನು ತಡೆಗಟ್ತದೆ. ಇದು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಹವನ್ನು ಸೇರಬಾರದು. ಯಾರು ಈ ಸಮುದ್ರದ ಉತ್ಪನ್ನಗಳನ್ನು, ಮೀನು ಇತ್ಯಾದಿಗಳನ್ನು ಉಪಯೋಗಿಸ್ತಾರೆ, ಆಗ ಆ ಮೀನು ಇತ್ಯಾದಿ ಮಾಂಸದ ಮೂಲಕ ಸಮುದ್ರದಲ್ಲಿರುವಂತಹ ಈ ಮರ್ಕ್ಯುರಿ, ಪಾದರಸ ಇರ್ಬೋದು ಅಥವಾ ಲೆಡ್, ಸೀಸದ ಅಂಶ ಇರ್ಬೋದು, ಅದು ನಮ್ಮ ದೇಹದೊಳಕ್ಕೆ ಯಥೇಚ್ಛವಾಗಿ ಸೇರ್ಬೋದು, ಹಾರ್ಮೋನ್ ಕೆಲಸವನ್ನು ತಡೆಗಟ್ಟಬಹುದು. ಇದು ಒಂದು ವಿಷಯ. ಇನ್ನೊಂದು, ಮಹಿಳೆಯರಲ್ಲೇ ನಾವು ಬಹಳ ಸರಿಯಾಗಿ ಯೋಚನೆ ಮಾಡುವುದಿದ್ದರೆ ಈ ಸೌಂದರ್ಯವರ್ಧಕಗಳ ಬಳಕೆ, ಕಾಸ್ಮೆಟಿಕ್ಸ್ ಅಂತ ನಾವು ಹೇಳ್ತೇವೆ. ಈ ಕಾಸ್ಮೆಟಿಕ್ಸ್ಗಳಲ್ಲಿ ಕೂಡ 3 ರೀತಿಯ ಸಂಗತಿಗಳಿರ್ತದೆ. ಒಂದು ಕಾರ್ಸಿನೋಜನ್ಸ್ ಅಂತ, ಅಂದರೆ ಕ್ಯಾನ್ಸರ್ ಉಂಟು ಮಾಡುವಂತಹ ರಾಸಾಯನಿಕಗಳು, ಬ್ಯೂಟಿ ಪ್ರಾಡಕ್ಟ್ಸ್, ಸೌಂದರ್ಯವರ್ಧಕಗಳು ಅಥವಾ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅಂತ ನಾವು ಹೇಳ್ತೇವೆ. ಇನ್ನೊಂದು ಹಾರ್ಮೋನ್ ಡಿಸ್ರಪ್ಟರ್ಸ್, 2ನೇ ಪಾಯಿಂಟ್ ಅದರಲ್ಲಿ ಇರುವಂಥದ್ದು, ಹಾರ್ಮೋನುಗಳು ಕೆಲಸ ಮಾಡದ ಹಾಗೆ ತಡೆಗಟ್ಟುವಂತಹ ಅಂಶಗಳು. ಇನ್ನೊಂದು ಎಲರ್ಜೆನ್ಸ್ ಅಂತ, ಶರೀರಕ್ಕೆ ಎಲರ್ಜಿ ಉಂಟು ಮಾಡುವಂಥ ಅಂಶಗಳು. ಈ 3 ಅಂಶಗಳು ಕಾಸ್ಮೆಟಿಕ್ಸ್ಗಳಲ್ಲಿ ಇರ್ತದೆ. ಇನ್ನೊಂದು, ನಾವು ದಿನನಿತ್ಯ ಅಂದರೆ ಈ ರೂಮುಗಳನ್ನು ಅಥವಾ ಆಫೀಸುಗಳನ್ನು ಅಥವಾ ಮನೆಯನ್ನು ತುಂಬ ಸುವಾಸನಾ ಭರಿತವಾಗಿ ಇಡಲಿಕ್ಕೆ, ಸುಗಂಧ ಭರಿತವಾಗಿ, ಏನು ವಾಸನೆ ಬರಬಾರದು ಅಂತೇಳಿ ಅದನ್ನು ಭಾರಿ ಪರಿಮಳಯುಕ್ತವಾಗಿ ಇಡುವುದಕ್ಕೆ ಏರ್ ಫ್ರೆಶನರ್ಸ್ ಅಂತ ಯೂಸ್ ಮಾಡ್ತಾರೆ. ವಾತಾವರಣವನ್ನು ಶುದ್ಧ ಮಾಡುವಂಥದ್ದು ಅಂತ, ಫ್ರೆಶ್ ಮಾಡುವಂಥದ್ದು, ಅಂದರೆ ತುಂಬ ಸುಗಂಧಯುಕ್ತವಾಗಿ ಭಾರಿ ಸೆಂಟೆಡ್ ಕೆಮಿಕಲ್ಸ್ ಇರ್ತದೆ. ಏರ್ ಫ್ರೆಶನರ್ಸ್ ಅದು ನಾವು ಬಾತ್ರೂಮಲ್ಲಿ ಬಳಕೆ ಮಾಡೋದಿರ್ಬೋದು ಅಥವಾ ಮನೆಗಳಲ್ಲಿ, ಆಫೀಸುಗಳಲ್ಲಿ ಎಲ್ಲದರನ್ನೇ ತಡಿಸಿರ್ತಾರೆ. ಆದರೆ ಈ ಏರ್ ಫ್ರೆಶನರ್ಸ್ ಅಂತ ಹೇಳುವಂಥದ್ದು ಅದು ಫ್ರೆಶ್ ಮಾಡುವಂಥದ್ದಲ್ಲ, ಅದು ನಮ್ಮನ್ನು ರಿಫ್ರೆಶ್ ಮಾಡುವಂಥದ್ದು ಅಲ್ಲ, ಅದು ಡ್ಯಾಮೇಜ್ ಮಾಡುವಂಥದ್ದು, ಹಾರ್ಶ್ ಅಂದರೆ ಹಾನಿಕಾರಕವಾದದ್ದು ಅಂತ ಹೇಳಿ ಅರ್ಥ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ನಾವು ಗ್ರಹಿಸ್ತೇವೆ ಒಳಗೆ ಗಾಳಿಯಲ್ಲಿ ಇರುವುದಲ್ಲ, ನಮ್ಮ ದೇಹಕ್ಕೆ ತೊಂದರೆ ಕೊಡುವುದಿಲ್ಲ ಅಂತ. ಹಾಗಲ್ಲ, ಇದು ಎಲ್ಲ ರೀತಿಯಲ್ಲೂ ಇದು ನಮ್ಮ ದೇಹದ ಒಳಕ್ಕೆ ಸೇರ್ತದೆ. ಆದ ಕಾರಣ ಈ ರೂಮನ್ನು, ವಾತಾವರಣವನ್ನು ನಾವು ಬಹಳ ಸುವಾಸನ ಭರಿತವಾಗಿ ಇಡುವುದಕ್ಕೆ ಅಥವಾ ಸುಂದರವಾಗಿ ಇಡುವುದಕ್ಕೆ ಈ ಎಸೆನ್ಷಿಯಲ್ ಆಯಿಲ್ಸ್, ನೈಸರ್ಗಿಕವಾಗಿ ಸಿಕ್ಕುವ ಕೆಲವು ತೈಲ ಉತ್ಪನ್ನಗಳಿದೆ, ಅದನ್ನು ಬಳಸಬಹುದು. ನಾವು ಕೆಮಿಕಲ್ ಏರ್ ಫ್ರೆಶನರ್ಸನ್ನೇ ಬಳಸಬೇಕು ಅಂತ ಇಲ್ಲ. ಇದು ಒಂದು ಪಾಯಿಂಟ್. ಇನ್ನೊಂದು, ಈ ಹೆವಿ ಮೆಟಲ್ಸ್ ಅಂತ ಹೇಳುವ ಅಂಶವನ್ನು ನಾನು ಆಗಲೇ ಹೇಳಿದೆ. ಹೆವಿ ಮೆಟಲ್ಸನ್ನು ಸೇವನೆ ಮಾಡಿದಾಗ ಬರೀ ಹಾರ್ಮೋನುಗಳ ಕೆಲಸವನ್ನು ಮಾತ್ರ ತಡೆಗಟ್ಟುವುದಲ್ಲ, ಅವರಲ್ಲಿ ಅದರ ಒಂದು ವಿಷಜನ್ಯ ಪರಿಣಾಮ ಉಂಟಾಗ್ತದೆ. ಅದು ಸೀಸ ಇರ್ಬೋದು, ಪಾದರಸ ಇರ್ಬೋದು, ಯಾವುದೇ ಇರ್ಬೋದು. ಏನು ವಿಷಜನ್ಯ ಪರಿಣಾಮ ಅಂದರೆ ಅವರಲ್ಲಿ ಒಂದು ರೀತಿಯ ಡಿಪ್ರೆಷನ್, ಮನಸ್ಸಿನ ಕಂಡೀಷನ್ ಮೇಲೆ ಪ್ರಭಾವ ಬೀರ್ತದೆ. ಖಿನ್ನತೆಗೆ ಒಳಗಾಗ್ತಾರೆ, ಇರಿಟೇಬಿಲಿಟಿ, ಆಗಾಗ ಇರಿಟೇಟ್ ಆಗ್ತಾ ಇರ್ತಾರೆ,
ಮತ್ತು ಅವರು ನಿದ್ರೆಯಲ್ಲಿ ತೊಂದರೆ ಉಂಟಾಗ್ತದೆ. ಈ ಎಲ್ಲ ಲಕ್ಷಣಗಳು ಕೂಡ ಅವರಲ್ಲಿ ಈ ವಿಷಕಾರಿ ಅಂಶಗಳು ಹೆಚ್ಚಾಗಿದೆ ಎನ್ನುವುದನ್ನು ಸೂಚಿಸ್ತದೆ. ಆದ ಕಾರಣ ಬರೇ ಹಾರ್ಮೋನ್ ಅಂತ ಹೇಳುವುದಕ್ಕಿಂತ ಟಾಕ್ಸಿನ್ಸ್ ಏನಿದೆ ದೇಹದ ಒಳಗೆ, ಆ ಟಾಕ್ಸಿನ್ಸ್ಗಳು ಅನ್ನು ದೇಹದಿಂದ ಹೊರಹಾಕುವ ಯಾವುದೆಲ್ಲ ಪ್ರಕ್ರಿಯೆಗಳಿದೆ ಅದಕ್ಕೆ ರೋಗಿಯಾಗಲಿ ವೈದ್ಯನಾಗಲಿ ಆ ರೀತಿಯ ಒಂದು ಪ್ರೋಟೋಕಾಲ್, ಒಂದು ಚಿಕಿತ್ಸಾ ತಂತ್ರವನ್ನು ವೈದ್ಯ ರೂಪಿಸಬೇಕಾಗ್ತದೆ. ಇಲ್ಲದಿದ್ದರೆ ಈ ಸಮಸ್ಯೆಯಿಂದ ಹೊರಬರಲಿಕ್ಕೆ ಆಗುವುದಿಲ್ಲ. ಇದು ನನ್ನ ಅನುಭವಗಳಿಂದ ನಾನು ಎಷ್ಟೋ ಜನ ಈ ರೀತಿಯ ಮೆನೋಪಾಸ್ ಮಹಿಳೆಯರಿಗೆ ಡಿಟಾಕ್ಸಿಫಿಕೇಶನ್ ಥೆರಪಿ ಅಂತ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಇದೆ. ವಿರೇಚನ ಕರ್ಮ ಮತ್ತು ಬಸ್ತಿ ಕರ್ಮ ಇದು ಮಾಡಿದ ತಕ್ಷಣ ಅವರಲ್ಲಿ ಆ ಇಂಪ್ರೂವ್ಮೆಂಟ್ ಕಂಡದ್ದಿದೆ. ಅಂದ್ರೆ ಡಿಟಾಕ್ಸಿಫಿಕೇಶನ್ ಸರಿಯಾಗಿ ಆಯಿತು ಅಂತ, ದೇಹದಿಂದ ವಿಷ ಪದಾರ್ಥಗಳನ್ನು ಹೊರಹಾಕುವಂತಹ ಒಂದು ಪ್ರಕ್ರಿಯೆ ಈ ಪಂಚಕರ್ಮ ಚಿಕಿತ್ಸೆಯ ಮೂಲಕ ಸರಿಯಾಗಿ ಆಯಿತು ಅಂತ ಹೇಳುವುದಕ್ಕೆ ಆ ಲಕ್ಷಣಗಳು ಇಂದ ಅವರು ಹೊರಬಂದದ್ದೇ ಸಾಕ್ಷಿಯಾಗ್ತದೆ. ಎಷ್ಟೋ ಸಲ ಉದಾಹರಣೆಗೆ ನಾನು ಒಬ್ಬರನ್ನು ಹೇಳ್ತೇನೆ, ಅವರು 6 ತಿಂಗಳಿಂದ ಮುಟ್ಟಾಗಿರ್ಲಿಲ್ಲ. 6 ತಿಂಗಳಿಂದ ಅದು ಅವರದ್ದು ಮೆನೋಪಾಸ್ ಸಮಸ್ಯೆ ಅಲ್ಲ, PCOD ಸಮಸ್ಯೆ ಆಗಿತ್ತು. ಯಾವಾಗ ವಿರೇಚನ ಕರ್ಮ ಮುಗೀತು ಆಗ್ಲೂ ಏನು ಮುಟ್ಟಾಗ್ಲಿಲ್ಲ ಅವರು. ಆಗ ಅವರಿಗೆ ಸ್ವಲ್ಪ ಸಂಶಯ ಬಂತು, ಇದು ಟ್ರೀಟ್ಮೆಂಟ್ ಆಯ್ತು, ಏನು ರಿಸಲ್ಟ್ ಕಾಣಲಿಲ್ಲ ಅಂತ ಗಾಬರಿಗೆ ಒಳಗಾದರು. ನಂತರ ನಾನು ಹೇಳಿದೆ, ಅದು ಸಂಪೂರ್ಣವಾದ ಒಂದು ಪ್ರಕ್ರಿಯೆ ಮುಗಿಯದೆ ನೀವು ಫಲವನ್ನು ನಿರೀಕ್ಷೆ ಮಾಡಬಹುದು. ಕೆಲವು ಸಲ ಈ ಆಯುರ್ವೇದ ಚಿಕಿತ್ಸೆಗೆ ಬಂದಾಗ ಬಹಳ ಆತುರ ಇರ್ತದೆ ಪೇಷಂಟಿಗೆ. ಆ ಚಿಕಿತ್ಸೆ ಪ್ರಕ್ರಿಯೆ ಮುಗಿಯುವಷ್ಟು ಸಮಯದ ತಾಳ್ಮೆ ಇರುವುದಿಲ್ಲ. ಅವರು ಸ್ವಲ್ಪ ಒಂದು ಸ್ಟೆಪ್ ಆದ ಕೂಡಲೇ ಅವರು ರಿಸಲ್ಟ್ ಏನು ಎಂತ ಗೊತ್ತಾಗುವುದಿಲ್ಲ ಅಂತ ಹೇಳ್ತಾರೆ. ಹಾಗಲ್ಲ, ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ. ಸೊ ಅವರಲ್ಲಿ ಏನಂದ್ರೆ ಬಸ್ತಿ ಕರ್ಮ ಯಾವಾಗ ಮುಗಿಯಿತು 8 ದಿನದ್ದು, ಅದರ ಮಾರನೇ ದಿನವೇ ಅವರು ಪೀರಿಯಡ್ಸ್ ಆದರು. 6 ತಿಂಗಳಿಂದ ಪೀರಿಯಡ್ಸ್ ಆಗದವರು ತುಂಬಾ ಏಜ್ಡ್ ಮಹಿಳೆ ಅಲ್ಲ, ಅವರು 35ರ ಒಳಗಿನ ಮಹಿಳೆ, PCOD ಇತ್ತು. ಸೊ ಆ ರೀತಿ ಸ್ಪಷ್ಟವಾಗಿ ಒಂದು ರಿಸಲ್ಟ್ ಗೊತ್ತಾಗ್ತದೆ ಈ ರೀತಿ. ಆದ ಕಾರಣ ಟಾಕ್ಸಿನ್ಸ್ ಅಂತ ಹೇಳುವಂಥದ್ರ ಕಡೆಗೆ ತುಂಬಾ ಫೋಕಸ್ ಮಾಡಬೇಕಾಗ್ತದೆ. ಇನ್ನು PFA ಅಂತ ನಾವು ಹೇಳ್ತೇವೆ, ಪಾಲಿಫ್ಲೋರೋ ಆಲ್ಕೈಲ್ ಸಬ್ಸ್ಟೆನ್ಸಸ್ ಅಂತ. ಇದು ಈ ಕೆಮಿಕಲ್ಗಳು, ಈ ರಾಸಾಯನಿಕಗಳು ಅಥವಾ ಈ ವಿಷಕಾರಿ ರಾಸಾಯನಿಕಗಳು ಅಂತ ನಾನು ಹೇಳುವುದಿದ್ರೆ ಇದು ಬೇರೆ ಬೇರೆ ರೀತಿಯ ತೊಂದರೆಗಳನ್ನು, ಒಂದು ಥೈರಾಯ್ಡ್ ಡಿಸೀಸ್, ಥೈರಾಯ್ಡ್ ಗ್ರಂಥಿಯ ತೊಂದರೆಯನ್ನು ಉಂಟು ಮಾಡ್ತದೆ, ಶರೀರದ ರೋಗ ನಿರೋಧಕ ವ್ಯವಸ್ಥೆಯನ್ನು ಕುಂಠಿತಗೊಳಿಸ್ತದೆ, ಕಿಡ್ನಿ ತೊಂದರೆಯನ್ನು ಉಂಟು ಮಾಡ್ತದೆ, ಕೊಲೆಸ್ಟ್ರಾಲ್ ಅಂದರೆ ಹಾನಿಕಾರಕವಾದ ಕೊಬ್ಬಿನ ಅಂಶವನ್ನು ರಕ್ತದಲ್ಲಿ ಹೆಚ್ಚಾಗುವಂತೆ ಮಾಡ್ತದೆ ಮತ್ತು ಜನನಾಂಗ ವ್ಯವಸ್ಥೆಯನ್ನು ಶಿಥಿಲಗೊಳಿಸುತ್ತದೆ. ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂದರೆ ಸಂತಾನಹೀನತೆಗೆ ಕಾರಣ ಆಗ್ತದೆ. ಇದು ಈ ಪಾಲಿಫ್ಲೋರೋ ಆಲ್ಕೈಲ್ ಸಬ್ಸ್ಟೆನ್ಸಸ್ ಹೇಳುವಂಥದ್ದು ನಾವು ಬೇರೆ ಬೇರೆ ಕಡೆ ಕುಡಿಯುವ ನೀರಲ್ಲಿ ಇರಬಹುದು ಮತ್ತು ಪ್ಯಾಕ್ ಮಾಡಿದ ಆಹಾರಗಳಲ್ಲಿ ಇರ್ತದೆ ಮತ್ತು ಬಟ್ಟೆಗಳಲ್ಲಿ ಕೂಡ ಈ ಪಾಲಿಫ್ಲೋರೋ ಆಲ್ಕೈಲ್ ಸಬ್ಸ್ಟೆನ್ಸಸ್ ಇರ್ತದೆ. PFA ಅಂತ ಇದನ್ನು ಬಹಳ ಚುಟುಕಾಗಿ ನಾವು ಹೆಸರಿಸ್ತೇವೆ. ನಾವೇನಂದ್ರೆ ಈಗ ಬೇರೆ ತಂಪು ಪಾನೀಯಗಳನ್ನು ನಾವು ಕುಡಿಯದಿದ್ರು ಒಂದು ಬಾಟಲಿಗಳಲ್ಲಿ, ಪ್ಲಾಸ್ಟಿಕ್ ಬಾಟಲಲ್ಲಿ ತುಂಬಿಸಿದ ಮಿನರಲ್ ವಾಟರ್ ಸೇಫ್ ಅಂತ ತಿಳ್ಕೊಡ್ತೇವೆ. ಆದರೆ ಆ ಮಿನರಲ್ ವಾಟರಿಗೆ ಎಷ್ಟು ಕೆಮಿಕಲ್ಗಳು, ಎಷ್ಟು ಕ್ರಿಮಿನಾಶಕಗಳು, ಎಷ್ಟು ವಿಷಕಾರಿ ರಾಸಾಯನಿಕಗಳನ್ನು ಸುರಿದಿರ್ತಾರೆ ಅಂತ ಹೇಳಿದರೆ ಅದನ್ನು ಸರಿಯಾಗಿ ನಾವು ತಿಳ್ಕೊಂಡ್ರೆ ಪ್ಯಾಕ್ ಮಾಡಿದ ತಂಪು ಪಾನೀಯ ಅಲ್ಲ, ಪ್ಯಾಕ್ ಮಾಡಿದ ನೀರನ್ನು ಕೂಡ ನಾವು ಕುಡಿಲಿಕ್ಕೆ ಹಿಂದೇಟು ಹಾಕುವಂಥ ಪರಿಸ್ಥಿತಿ ಇದೆ. ಇದು ಇವತ್ತು ಬಹಳ ಸ್ಪಷ್ಟವಾದ, ಬಹಳ ಸತ್ಯವಾದ ಅಂಶ. ಆದ ಕಾರಣ ಅಂತ ಕುಡಿಯುವ ನೀರಿನಲ್ಲಿಯೇ ನಮ್ಮ ದೇಹದೊಳಗೆ ಹಲವು ರಾಸಾಯನಿಕಗಳು ಸೇರಿಸ್ತದೆ. ಆದ ಕಾರಣ ಆದಷ್ಟು ನಾವು ಫಿಲ್ಟರ್ ಮಾಡಿದ, ಅದು ಕೂಡ ಫಿಲ್ಟರಲ್ಲಿ ಕೂಡ ಬೇರೆ ಕೆಮಿಕಲ್ ಇಲ್ಲದ ಫಿಲ್ಟರ್ ಅಂತ ಇದೆ, ಸೊ ಅದನ್ನು ಬಳಸುವಂಥದ್ದು ಮತ್ತು ಕುದಿಸಿ ತಣಿಸಿದ ನೀರಿನಷ್ಟು ಒಳ್ಳೆಯ ಒಂದು ಶುದ್ಧೀಕರಣ ವಿಧಾನ ಇನ್ನೊಂದಿಲ್ಲ. ಒಂದು ನೀರನ್ನು ಕುದಿಸಿ ತಣಿಸಿ ಕುಡಿಯುವಂಥದ್ದು ಈ ರೀತಿಯಲ್ಲಿ ಇದೆ. ಆದ ಕಾರಣ ಅದು ಎಲ್ಲವನ್ನು ಕೂಡ ನಾವು ಅವಾಯ್ಡ್ ಮಾಡಬೇಕಾದ್ರೆ ಬಹಳ ಈ ಪಾಲಿಫ್ಲೋರೋ ಆಲ್ಕೈಲ್ ಸಬ್ಸ್ಟೆನ್ಸಸ್ ನಾನು ಹೇಳಿದೆ ಮತ್ತು ಕೆಲವೊಂದು ರಾಸಾಯನಿಕಗಳನ್ನು ಹೇಳಿದೆ. ಇದು ಎಲ್ಲವನ್ನು ಕೂಡ ನಾವು ಅವಾಯ್ಡ್ ಮಾಡಬೇಕು, ನಮ್ಮ ದೇಹದೊಳಗೆ ಸೇರಬಾರದು ಅಂತ ಇದ್ದರೆ ನಾವು ಯೋಚನೆ ಮಾಡಬೇಕಾದದ್ದು ಏನಂದರೆ ಪ್ರೀ ಪ್ಯಾಕ್ಡ್ ಫುಡ್ಸ್, ಅದನ್ನು ಸೇವನೆಯನ್ನು ನಿಲ್ಲಿಸಬೇಕು. ಯಾವ ಆಹಾರವನ್ನು ಮೊದಲೇ ಪ್ಯಾಕ್ ಮಾಡಿ ಅದನ್ನು ನಾವು ಖರೀದಿ ಮಾಡ್ತೇವೆ ಅದರ ಸೇವನೆಯನ್ನು ನಿಲ್ಲಿಸಬೇಕು. ಆದಷ್ಟು ನಾವು ಮನೆಯಲ್ಲಿ ಮಾಡಿದ ಆಹಾರವನ್ನು ಸೇವನೆ ಮಾಡಬೇಕು. ಮತ್ತು ಕೆಲವು ಸಲ ಹೋಟೆಲ್ನಿಂದ ಇತ್ಯಾದಿಗಳಿಂದ ಆಹಾರವನ್ನು ಪ್ಯಾಕ್ ಮಾಡಿ ತರುವಾಗ ಸ್ಟೈರೋಫೋಮ್ ಅಂತ ಹೇಳೋ ಮೆಟೀರಿಯಲಲ್ಲಿ ಅದನ್ನು ಸಾಂಬಾರು ಇತ್ಯಾದಿಗಳನ್ನು ಹಾಕಿ ಕೊಡ್ತಾರೆ. ಅದನ್ನೇ ಬಳಸುವಂಥದ್ದು. ಸಾಂಬಾರು, ಇಡ್ಲಿ ಇತ್ಯಾದಿಗಳನ್ನು ಪ್ಯಾಕ್ ಮಾಡಿ ಪಾರ್ಸೆಲ್ ಕೊಡಿ ಅಂತ ನಾವು ಕೇಳ್ತೇವೆ
ಹೋಟೆಲ್ನಲ್ಲಿ ಹೋಗಿ ಅವರು ಪಾರ್ಸೆಲ್ ಕೊಡುವಂಥ ಮೆಟೀರಿಯಲ್ ಯಾವುದು ಸ್ಟೈರೋಫೋಮು, ಪ್ಲಾಸ್ಟಿಕ್ಕು ಇತ್ಯಾದಿಗಳಲ್ಲಿ ಇರ್ತದೆ. ಆಗ ಆಹಾರದೊಟ್ಟಿಗೆ ಇಂಥ ಎಲ್ಲ ಕೆಮಿಕಲ್ಗಳು ಸೇರಿಕೊಂಡು ದೇಹದ ಒಳಗೆ ಹಾರ್ಮೋನುಗಳ ಕೆಲಸವನ್ನು ನಿರ್ನಾಮ ಮಾಡಲಿಕ್ಕೆ ಶುರು ಮಾಡ್ತದೆ. ಇದು ಒಂದು ಕಾರಣ. ಇನ್ನು ಏನು, ನೀವಾಗ ಒಂದು ಪ್ರಶ್ನೆ ಕೇಳಿದ್ರಿ, ಯಾಕೆ ಈ ಟಾಕ್ಸಿನ್ಸ್ಗಳ ಕುರಿತಾದ ಇಷ್ಟು ವಿಷಯ ನಾವು ಡಿಸ್ಕಸ್ ಮಾಡ್ತಾ ಇರೋದು ಮೆನಪಾಸ್ ಬಗ್ಗೆ. ಆದರೆ ಅದರಲ್ಲಿ ಬಹಳಷ್ಟು ವಿಚಾರಗಳು ನಾವು ಟಾಕ್ಸಿನ್ ಬಗ್ಗೆ ವಿಮರ್ಶೆ ಮಾಡ್ತಾ ಇದ್ದೇವೆ. ಯಾಕೆ ಅಂತ ನೀವು ಆಗ ಪ್ರಶ್ನೆ ಕೇಳಿದ್ರಿ. ಟಾಕ್ಸಿನ್ಸ್ ಅಂತ ಹೇಳುವಂಥದ್ದು ಯಾಕೆ ಇಂಪಾರ್ಟೆಂಟ್ ನೋಡಿ, ನಮ್ಮ ದೇಹದೊಳಗೆ ಯಾವುದೇ ಈ ರೀತಿಯ ಕೆಮಿಕಲ್ಗಳು ದೇಹದೊಳಗೆ ಬೇರೆ ಬೇರೆ ಭಾಗಗಳಲ್ಲಿ ಶೇಖರ ಆಗ್ತದೆ. ಒಂದು ಉದಾಹರಣೆಗೆ ಹೇಳುವುದಿದ್ರೆ, ಈಗ ಸೀಸಾ ಅಂತ ಹೇಳಿದೆ, ಹೆವಿ ಮೆಟಲ್ ಅಂತ. ಆ ಸೀಸವು ಎಲುಬುಗಳಲ್ಲಿ, ಮೂಳೆಗಳಲ್ಲಿ ಶೇಖರ ಆಗಿರ್ತದೆ. ಯಾವಾಗ ಒಬ್ಬಳು ಮಹಿಳೆ ಮೆನೋಪಾಸ್ ಹಂತಕ್ಕೆ ತಲುಪಿದ್ದಾಳೆ, ಹಾರ್ಮೋನ್ನ ವ್ಯತ್ಯಾಸಗಳು ಉಂಟಾದಾಗ ಈ ಸೀಸದ ಅಂಶವು ಯಾವುದೋ ಒಂದು ಅಂಗದಲ್ಲಿ ಇರುವಂಥ ಈ ಕೆಮಿಕಲ್ ಅದು ಅಲ್ಲಿಂದ ರಕ್ತಕ್ಕೆ ಬಿಡುಗಡೆ ಆಗ್ತದೆ. ರಕ್ತಕ್ಕೆ ಬಿಡುಗಡೆ ಆದದ್ದು ಇಂತಹ ವಿಷಕಾರಿ ರಾಸಾಯನಿಕಗಳು ಹೆಚ್ಚಾಗಿ ಅದಕ್ಕೆ ಒಂದು ಬಹಳ ಖುಷಿ ಕೊಡುವಂಥ ಜಾಗ, ಕೂತ್ಕೊಳ್ಳಿಕ್ಕೆ, ರೆಸ್ಟ್ ತಗೊಳ್ಳಿಕ್ಕೆ ಜಾಗ ಯಾವುದು ಅಂತಂದರೆ ಒಂದು ನರ್ವಸ್ ಟಿಶ್ಯೂ, ಒಂದು ನರಕೋಶ, ಇನ್ನೊಂದು ಕೊಬ್ಬು, ದೇಹದಲ್ಲಿರುವಂಥ ಕೊಬ್ಬಿನ ಅಂಶ. ಈ ಎರಡು ಸಂಗತಿಗಳಲ್ಲಿ ಎಲ್ಲ ವಿಷಕಾರಿ ರಾಸಾಯನಿಕಗಳು ಹೋಗಿ ಹೆವಿ ಮೆಟಲ್ ಇತ್ಯಾದಿಗಳಲ್ಲಿ ಹೋಗಿ ಶೇಖರ ಆಗ್ತವೆ. ಆದರೆ ಈ ನರ್ವಸ್ ಟಿಶ್ಯೂ ಅಥವಾ ಮೆದುಳು ಏನಿದೆ, ಮೆದುಳಲ್ಲಿ ಶೇಖರ ಆಗದ ಹಾಗೆ, ಮೆದುಳಿನ ಒಳಗೆ ಇಂಥ ಸಂಗತಿಗಳು ಪ್ರವೇಶ ಆದಾಗ ಮೆದುಳಿಗೆ ಒಂದು ಹೊರಪೊರೆ ಇದೆ, ರಕ್ಷಣಾ ಕವಚ ಇದೆ. ಆ ರಕ್ಷಣಾ ಕವಚವನ್ನು ಇದು ಭೇದಿಸಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಆದರೆ ಮೆದುಳಿನಲ್ಲಿ ಒಂದು 3 ಕಡೆಗಳಲ್ಲಿ ಈ ರಕ್ಷಣಾ ಕವಚ ವೀಕ್ ಇದೆ, ಇಲ್ಲ. ಒಂದು ಪಿಟ್ಯೂಟರಿ ಗ್ರಂಥಿ, ಇನ್ನೊಂದು ಹೈಪೋಥಾಲಮಸ್, ಮತ್ತೊಂದು ಪೈನಿಯಲ್ ಗ್ಲ್ಯಾಂಡ್ ಅಂತ. ಅಲ್ಲಿ ಈ ಬ್ಲಡ್ ಬ್ರೈನ್ ಬ್ಯಾರಿಯರ್ ಇಲ್ಲ. ಆದ ಕಾರಣ ಈ ವಿಷಕಾರಿ ರಾಸಾಯನಿಕಗಳು ಹೋಗಿ ಈ 3 ಕಡೆ ಹೆಚ್ಚು ಅದು ಶೇಖರ ಆಗ್ತದೆ. ಅದು ಆ ಭಾಗದೊಟ್ಟಿಗೆ ಸಂಪರ್ಕಕ್ಕೆ ಬರ್ತದೆ. ಈಗ ನಿಮಗೆ ಅರ್ಥ ಆಗಿರ್ಬೋದು, ನಾವು ಹಾರ್ಮೋನುಗಳನ್ನು ಆಗ ಕಂಟ್ರೋಲ್ ಮಾಡುವ ವಿಷಯಕ್ಕೆ ನಾನು ತುಂಬ ಹೇಳಿದೆ. ಇದೆಲ್ಲ ಸ್ವಿಚ್ ಬೋರ್ಡ್ ಮೆದುಳಲ್ಲಿ ಇದೆ, ಸ್ವಿಚ್ ಬೋರ್ಡ್ ಮೆದುಳಲ್ಲಿ ಇದೆ ಅಂತ. ಈ ಯಾವುದೇ ಈ ಋತುಚಕ್ರದ ಹಾರ್ಮೋನ್ ಇರ್ಬೋದು ಅಥವಾ ಬೇರೆ ಥೈರಾಯ್ಡ್ ಹಾರ್ಮೋನ್ ಇರ್ಬೋದು, ಇದೆಲ್ಲವನ್ನು ನಿಯಂತ್ರಿಸುವಂಥದ್ದು, ಪ್ರಚೋದನೆ ಕೊಡುವಂಥದ್ದು ಆ ಹಾರ್ಮೋನುಗಳಿಗೆ ಅದು ಪಿಟ್ಯೂಟರಿ ಗ್ರಂಥಿ ಅಂತ ನಾನು ಈಗಾಗಲೇ ಹೇಳಿದೆ. ಆ ಪಿಟ್ಯೂಟರಿ ಗ್ರಂಥಿ ಮತ್ತು ಹೈಪೋಥಾಲಮಸ್ ಇದೆರಡು ಗ್ರಂಥಿಗಳು. ಸೊ ಅಲ್ಲಿ ಹೋಗಿ ಎಲ್ಲ ರಾಸಾಯನಿಕಗಳು ಶೇಖರ ಆಗ್ತದೆ. ಶೇಖರ ಆಗಿ ಈ ಹೈಪೋಥಾಲಮಸ್ ಮತ್ತು ಪಿಟ್ಯೂಟರಿ ಗ್ರಂಥಿಗಳು ಈ ಉಳಿದ ಎಲ್ಲ ಹಾರ್ಮೋನುಗಳ ಎಷ್ಟು ಉಂಟಾಗಬೇಕು, ಎಷ್ಟು ಉತ್ಪತ್ತಿ ಆಗಬೇಕು ಎನ್ನುವುದನ್ನು ನಿಯಂತ್ರಿಸುವ ಕೇಂದ್ರ ಆಗಿರುವುದರಿಂದ ಯಾವಾಗ ಈ ಎಲ್ಲ ವಿಷಕಾರಿ, ಈಗಾಗಲೇ ನಾನು ಹೇಳಿದಂತಹ ವಿಷಕಾರಕವಾದ ರಾಸಾಯನಿಕಗಳು ಹೋಗಿ ಹೈಪೋಥಾಲಮಸ್ ಮತ್ತು ಪಿಟ್ಯೂಟರಿ ಭಾಗದಲ್ಲಿ ಕೂತ್ಕೊಳ್ತದೆ, ಆಗ ಇಡೀ ಶರೀರದ ಬಹಳಷ್ಟು ಹಾರ್ಮೋನುಗಳ ವ್ಯವಸ್ಥೆ ಹದಗೆಡಲಿಕ್ಕೆ ಶುರುವಾಗ್ತದೆ. ಹಾರ್ಮೋನುಗಳ ವ್ಯವಸ್ಥೆ ಅವ್ಯವಸ್ಥೆ ಆಗ್ತದೆ. ಆದ ಕಾರಣ ನಾವು ಹಾರ್ಮೋನುಗಳ ವಿಷಯ ಬಂದಾಗ ಟಾಕ್ಸಿನ್ಸ್ ಎನ್ನುವುದನ್ನು ಬಹಳ ಯೋಚನೆ ನಮ್ಮ ಮನಸ್ಸಲ್ಲಿ ನಾವು ಇಟ್ಕೊಳ್ಬೇಕಾಗ್ತದೆ, ವೈದ್ಯರು ಮತ್ತು ರೋಗಿಗಳು ಕೂಡ. ಆ ಸಂದರ್ಭ ಬಂದಾಗ ಅವರು ಮನೆಯಲ್ಲಿ ಯಾವುದೆಲ್ಲ ಆಹಾರವನ್ನು ಉಪಯೋಗಿಸ್ತಾರೆ, ಯಾವ ರೀತಿಯ ಜೀವನ ಶೈಲಿ ಇದೆ, ಅವರ ಮನೆಯಲ್ಲಿ ಯಾವುದರಲ್ಲಿ ಆಹಾರ ತಯಾರು ಮಾಡ್ತಾ ಇದ್ದಾರೆ. ಈಗ ನಾನು ಪಾಲಿಫ್ಲೋರೋ ಆಲ್ಕೈಲ್ ಸಬ್ಸ್ಟೆನ್ಸಸ್ PFA ಅಂತ ಹೇಳಿದೆ ಅಲ್ಲ, ಅಲ್ಲಿ ಕೆಲವು ಮನೆಗಳಲ್ಲಿ ನಾನ್ ಸ್ಟಿಕ್ ತವಾ ಇರ್ತದೆ. ಎಣ್ಣೆ ಹಚ್ಚದೆ ದೋಸೆ ಮಾಡಬೇಕು, ಅದಕ್ಕೆ ನಾನ್ ಸ್ಟಿಕ್ ತವಾ. ಸೊ ಆ ನಾನ್ ಸ್ಟಿಕ್ ತವಾ ಅಥವಾ ನಾನ್ ಸ್ಟಿಕ್ ಪ್ಯಾನ್ ಏನಿದೆ ಅದರಲ್ಲಿ ಈ ಕೆಮಿಕಲ್ ಸಬ್ಸ್ಟೆನ್ಸಸ್ ಇರ್ತದೆ. ಅದು ಆ ಆಹಾರದೊಟ್ಟಿಗೆ ನಮ್ಮ ದೇಹಕ್ಕೆ ಸೇರ್ತದೆ. ಈ ರೀತಿ ಎಲ್ಲ ಹಾನಿಕಾರಕ ಪರಿಣಾಮಗಳನ್ನು ಉಂಟು ಮಾಡ್ತದೆ. ಆದ ಕಾರಣ ನಾವು ಅಡಿಗೆಗೆ ಯಾವುದು ಬಳಸ್ತೇವೆ, ಆಹಾರಗಳನ್ನು ನಾವು ಯಾವದರಲ್ಲಿ ಶೇಖರಣೆ ಮಾಡ್ತೇವೆ, ಸಂಗ್ರಹ ಮಾಡಿ ಇಡ್ತೇವೆ, ಇದು ಎಲ್ಲವೂ ಕೂಡ ತುಂಬ ಪ್ರಾಮುಖ್ಯ ಆಗ್ತದೆ ನಾವು ಈ ಸಮಸ್ಯೆಯನ್ನು ನಿಭಾಯಿಸಲಿಕ್ಕೆ. ಇಲ್ಲದಿದ್ದರೆ ಕೇವಲ ಒಂದು ಔಷಧ, ಕೇವಲ ಒಂದು ಹಾರ್ಮೋನ್ ಗುಳಿಗೆಯನ್ನು ಕೊಡುವುದರಿಂದ ಮೆನೋಪಾಸ್ ಸಮಸ್ಯೆಗೆ ಪರಿಹಾರ ಸಾಧ್ಯ ಆಗುವುದಿಲ್ಲ. ವಿಷ ಒಳಗೆ ಹೋಗುವುದನ್ನು ತಡೆಗಟ್ಟಬೇಕು. ದೇಹದ ಒಳಗೆ ಸಂಗ್ರಹದ, ಈಗಾಗಲೇ ಅವರಲ್ಲಿ ಸಂಗ್ರಹದ ವಿಷವನ್ನು ಹೊರಹಾಕುವಂಥ ಡಿಟಾಕ್ಸಿಫಿಕೇಶನ್, ನಿರ್ವಿಷೀಕರಣ ಚಿಕಿತ್ಸೆ, ನಿರ್ವಿಷಗೊಳಿಸುವ ಚಿಕಿತ್ಸೆ, ಇದಕ್ಕೆ ಒಳಗಾಗಬೇಕಾಗ್ತದೆ. ಆ ನಿರ್ವಿಷಗೊಳಿಸುವಂಥ ವಿಧಾನ ಆಯುರ್ವೇದದಲ್ಲಿ ಬಹಳ ಸಶಕ್ತವಾಗಿದೆ. ನಾನಾಗ ಪಂಚಕರ್ಮದ ವಿಧಾನ ಹೇಳಿದೆ, ಅದ್ಭುತವಾದ. ನಾನು ಇದನ್ನು ಉತ್ಪ್ರೇಕ್ಷೆ ಮಾಡಿ ಹೇಳುವುದಲ್ಲ, ಪೇಷಂಟ್ಗಳೇ, ರೋಗಿಗಳೇ ಅವರ ಟೆಸ್ಟಿಮೋನಿಯಲ್ ಇದರಲ್ಲಿ ಹೇಳಿದ್ದು ನಮ್ಮಲ್ಲಿ ದಾಖಲೆಗಳಿದೆ. ಆ ಪ್ರಕ್ರಿಯೆ ಮುಗಿಯುವಾಗ ಅವರ ಎಲ್ಲ ಲಕ್ಷಣಗಳಿಂದ ಹೊರಬಂದದ್ದು. ಎಲ್ಲ ಹಾರ್ಮೋನು
ಗುಳಿಗೆಗಳನ್ನು ತಗೊಂಡು ಕೂಡ ಲಕ್ಷಣಗಳಿಂದ ಹೊರ ಬರಲಾರದೇ ಇದ್ದ ಅನೇಕ ಮೆನಪಾಸ್ ಸ್ಥಿತಿಯ ಮಹಿಳೆಯರಿದ್ದಾರೆ. ಆದ ಕಾರಣ ಇಲ್ಲಿ ನಾವು ವಿಷ ಒಳಗೆ ಹೋಗದಾಗೆ ನಾವು ಯಾವ ವ್ಯವಸ್ಥೆಯನ್ನು ನಮ್ಮ ಅಡುಗೆ ಕೋಣೆಯಲ್ಲಿ ನಮ್ಮ ಮನೆಗಳಲ್ಲಿ ರೂಪಿಸಿಕೊಳ್ಬೇಕು ಅಂತ ಹೇಳುವಂಥದ್ದು ಒಂದು ಅಂಶ. ಇನ್ನೊಂದು, ಒಳಗೆ ಹೋದ ವಿಷವನ್ನು ಹೊರಗೆ ಹಾಕುವುದಕ್ಕೆ ಯಾವ ಪ್ರಕ್ರಿಯೆಗೆ ತಾನು ಒಳಗಾಗಬೇಕು ಎಂಬ ಅರಿವನ್ನು ಒಬ್ಬಳು ಮೆನೋಪಾಸ್ ಸ್ಥಿತಿಯ ಮಹಿಳೆ ಹೊಂದುವುದು ತುಂಬಾ ಪ್ರಾಮುಖ್ಯ ಆಗ್ತದೆ. ಇಷ್ಟು ಅಂಶಗಳಿದೆ. ಓಕೆ ವೈದ್ಯರು, ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, GL ಆಚಾರ್ಯ ಜುವೆಲ್ಲರ್ಸ್. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses.
Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ನಾವು ಮಾತಾಡ್ತಾ ಇದ್ವಿ, ಇವಾಗ ತುಂಬಾ ಜನರಿಗೆ ಋತುಚಕ್ರ ನಿಲ್ಲುವಂತ ಸಮಯ ಬರ್ತಾ ಇದೆ ಅಂತ ಹೇಳಿದಾಗ ಗೊತ್ತಾಗುತ್ತೆ, ಇನ್ನು ಕೆಲವರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಯಾವುದಾದ್ರೂ ಲೆಕ್ಕಾಚಾರ ಇರುತ್ತಾ ಹೇಗೆ ಅಂತ? ಲೆಕ್ಕಾಚಾರದ ವಿಚಾರ ನಾವು ಪ್ರಸ್ತಾಪ ಮಾಡಿದರೆ, ನಾನು ಆಗಾಗಲೇ ಹೇಳಿದೆ, ಹಾರ್ಮೋನ್ ಟೆಸ್ಟ್ ಅಂತ ಹೇಳುವಂಥದ್ದು ಇದಕ್ಕೆ ಮಾನದಂಡ ಅಲ್ಲ ಅಂತ ಹೇಳಿ. ಯಾಕೆ ಮಾನದಂಡ ಅಲ್ಲ ಅಂತ ಹೇಳಿದರೆ, ಈಗ ಒಬ್ಬಳು ಹುಡುಗಿ ತನ್ನ ಟೀನೇಜ್ ಅಥವಾ ಪ್ರಾಯ ಪ್ರಬುದ್ಧಳಾಗಿದ್ದಾಳೆ ಅಂತ ಹೇಳುವುದನ್ನು ಯಾವ ವೈದ್ಯರು ಕೂಡ ಹಾರ್ಮೋನ್ ಟೆಸ್ಟ್ ಮಾಡಿ ತೀರ್ಮಾನಿಸುವುದಿಲ್ಲ. ಪ್ಯೂಬರ್ಟಿ ಅಂತ ನಾವು ಹೇಳ್ತೇವೆ. ಪ್ರಾಯ ಪ್ರಬುದ್ಧಳಾಗಿದ್ದಾಳೆ ಹುಡುಗಿ, ತಿಂಗಳ ಋತುಚಕ್ರ ಆರಂಭ ಆಗಿದೆ ಅಂತ ಆ ಪ್ರಾಯ ಪ್ರಬುದ್ಧತೆಯನ್ನು ತೀರ್ಮಾನ ಮಾಡುವುದಕ್ಕೆ ಯಾವುದೇ ಹಾರ್ಮೋನ್ ಟೆಸ್ಟ್ ಮಾಡಿ ಇವಳು ಪ್ಯೂಬರ್ಟಿ ರೀಚ್ ಆಗಿದ್ದಾಳೆ ಅಂತ ಹೇಳುವುದಿಲ್ಲ. ಅವಳ ದೇಹದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗ್ತದೆ, ಅವಳಲ್ಲಿ ತಿಂಗಳ ಋತುಚಕ್ರ ಆರಂಭ ಆಗ್ತದೆ, ಸ್ತನಗಳ ಬೆಳವಣಿಗೆ ಆಗ್ತದೆ, ಬೇರೆ ಬೇರೆ ದೈಹಿಕವಾದ ವ್ಯತ್ಯಾಸಗಳು ಉಂಟಾಗ್ತದೆ, ಮಾನಸಿಕವಾದ ಮೆಂಟಲ್ ಫ್ಯಾಕ್ಟರ್ಸ್ ಕೂಡ ಅಲ್ಲಿ ಕಾಣಿಸಿಕೊಳ್ತದೆ. ಆದ ಕಾರಣ ಅದು ಎಲ್ಲವನ್ನು ನಾವು ಪ್ಯೂಬರ್ಟಿಯನ್ನು ನಾವು ಹೇಗೆ ಲಕ್ಷಣಗಳನ್ನು ಆಧರಿಸಿ ತೀರ್ಮಾನ ಮಾಡ್ತೇವೆಯೋ, ಮೆನಾಪಾಸಿನ ಲೆಕ್ಕಾಚಾರ ಕೂಡ ಅದನ್ನೇ ಅವಲಂಬಿಸಿದೆ. ಅದು ಹಾರ್ಮೋನ್ ಟೆಸ್ಟ್ ಮೂಲಕ ಅಲ್ಲ, ಅದು ನಮ್ಮ ಆ ಮಹಿಳೆಯ ಎಲ್ಲ ಸಾಂದರ್ಭಿಕವಾದ ಸಂಗತಿಗಳನ್ನು ಇಟ್ಟುಕೊಂಡು, ಲಕ್ಷಣಗಳನ್ನು ಇಟ್ಟುಕೊಂಡು ಆ ಲೆಕ್ಕಾಚಾರವನ್ನು ನಾವು ಮೆನಾಪಾಸಿಗೆ ಅಳವಡಿಸಬೇಕಾಗ್ತದೆ ಎನ್ನುವುದು ಒಂದು ಪಾಯಿಂಟ್. ಇನ್ನೊಂದು, ನಾನು ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಬ್ಬಳು ಮಹಿಳೆಗೆ 2 ಜನ ಅವಳಿ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳಿ, ಒಂದೇ ಸಮಯಕ್ಕೆ 2 ಮಕ್ಕಳು ಅವಳಿ ಮಕ್ಕಳು ಹುಟ್ಟುತ್ತಾರೆ. ಆ 2 ಮಕ್ಕಳಲ್ಲಿ ಒಂದು ಮಗು 2 ದಿನಕ್ಕೆ ಸಾಯ್ತದೆ, ಮತ್ತೊಂದು ಮಗು 70 ವರ್ಷ ಬದುಕುತ್ತದೆ. ಬಹಳ ಸೂಕ್ಷ್ಮವಾಗಿ ಗಮನಿಸಿ ನಾನು ಹೇಳ್ತಾ ಇರೋದನ್ನು. ಅವಳಿ ಮಕ್ಕಳಲ್ಲಿ ಒಂದು ಮಗು 2 ದಿನಕ್ಕೆ ಸತ್ತು ಹೋಗ್ತದೆ, ಮತ್ತೊಂದು ಮಗು 70 ವರ್ಷ ಬದುಕುತ್ತದೆ. ಈಗ ನಾವೊಂದು ತೋರಮಟ್ಟಿಗೆ ಒಂದು ಲೆಕ್ಕಾಚಾರ ಮಾಡುವ. ಈ 2 ಮಕ್ಕಳ ಸರಾಸರಿ ಆಯುಷ್ಯ, ನಾವು ಈಗ ಲೆಕ್ಕದ ಪ್ರಸ್ತಾಪ ಆದ ಕಾರಣ ನಾವು ಹೇಳ್ತಾ ಇರೋದು, ಈ ಮಕ್ಕಳ ಸರಾಸರಿ ಆಯುಷ್ಯ ಎಷ್ಟು? 35 ವರ್ಷ. ಆದರೆ ಈ 2 ಮಕ್ಕಳ ಸರಾಸರಿ ಆಯುಷ್ಯ 35 ವರ್ಷ ಎನ್ನುವುದು ನಮ್ಮ ಲೆಕ್ಕ. ಆದರೆ ಈ ಲೆಕ್ಕ ವಾಸ್ತವಕ್ಕೆ ಹತ್ತಿರ ಆಗಿದೆಯಾ? ಒಂದು ಮಗು 2 ದಿನಕ್ಕೆ ಸತ್ತೋಯ್ತು, 35 ವರ್ಷ ಬದುಕಿದ. ಮತ್ತೊಂದು ವರ್ಷ 35 ವರ್ಷ ಅಲ್ಲ, ಮತ್ತೊಂದು ಮಗು 70 ವರ್ಷ ಬದುಕಿದೆ. ಹಾಗಾದ್ರೆ ಈ ಯಾವುದೇ ರೀತಿಯ ಈ ತರ ಅಂಕಿಅಂಶ ಅಥವಾ ಲೆಕ್ಕಾಚಾರಗಳು, ನೇರ ಗಣಿತ, ಡೈರೆಕ್ಟ್ ಮ್ಯಾಥಮೆಟಿಕ್ಸ್ ಇಂತಹ ವೈದ್ಯಕೀಯ ಸಂಗತಿಗಳಲ್ಲಿ ಅದು ಅಪ್ಲೈ ಆಗುವುದಿಲ್ಲ ಎನ್ನುವುದು ಒಂದು ವಾಸ್ತವಿಕವಾದ ಸಂಗತಿ. ಆದ ಕಾರಣ ನಾನು ಎಷ್ಟೋ ಸಲ ಹೇಳುವುದುಂಟು, ಆರೋಗ್ಯ ಮತ್ತು ಆಯುಷ್ಯಕ್ಕೆ ಲೆಕ್ಕ ಇಲ್ಲ ಅಂತ. ಆರೋಗ್ಯ ಮತ್ತು ಆಯುಷ್ಯಕ್ಕೆ ಲೆಕ್ಕ ಇಲ್ಲ. ಯಾಕೆಂತ ಹೇಳಿದ್ರೆ, ನೀವು ಯಾವುದೇ ಒಂದು ರೀತಿಯ ಗಣಿತ ಅಥವಾ ಲೆಕ್ಕವನ್ನು ಅಪ್ಲೈ ಮಾಡಿಕೊಳ್ಳಿಕ್ಕೆ ಹೋದ್ರೆ ವಾಸ್ತವ ಅದಕ್ಕಿಂತ ಭಿನ್ನ ಆಗಿರ್ತದೆ. ಒಬ್ಬಳು ಹುಡುಗಿ ಯಾವ ವಯಸ್ಸಿಗೆ ಋತುಮತಿ ಆಗ್ತಾಳೆ ಎನ್ನುವುದನ್ನು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇವತ್ತಿನವರೆಗೂ ವೈದ್ಯ ಜಗತ್ತಿಗೆ ಅದು ಇಂಥದ್ದೇ ನಿಖರವಾಗಿ ದಿನ ಅಂತೇಳಿ ಭವಿಷ್ಯ ಹೇಳಿಕೆ ವಿಜ್ಞಾನಕ್ಕೆ ಕೂಡ ಆಗುವುದಿಲ್ಲ, ಯಾವ ಹಾರ್ಮೋನ್ ಟೆಸ್ಟಿಗೂ ಕೂಡ ಆಗುವುದಿಲ್ಲ. ಆದ ಕಾರಣ ಎಷ್ಟೋ ಸಂಗತಿಗಳನ್ನು ನಾವು ಲೆಕ್ಕವನ್ನು ಬದಿಗಿಟ್ಟು ವಾಸ್ತವ ಮತ್ತು ಈ ಕೋರ್ಟಿನಲ್ಲಿ ಒಂದು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ಇದೆ, ಸರ್ಕಮ್ಸ್ಟೆನ್ಷಿಯಲ್ ಸಾಂದರ್ಭಿಕ ಸಾಕ್ಷ್ಯ ಅಂತ. ಇಲ್ಲಿ ಕೂಡ ಕೋರ್ಟಿನಲ್ಲಿ ಇದ್ದ ಹಾಗೆ ವೈದ್ಯಕೀಯದಲ್ಲೂ ಕೂಡ ನಾವು ಈ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಇಟ್ಟುಕೊಂಡು ಒಂದು ರೋಗಿಯ ಕಂಡೀಷನ್ ಅಥವಾ ಒಂದು ದೇಹದ ಒಬ್ಬನ ಆರೋಗ್ಯದ ಅಥವಾ ಕಾಯಿಲೆಯ ಸ್ಥಿತಿಗತಿಯನ್ನು ನಾವು ಅವಲೋಕನ ಮಾಡುವಂಥದ್ದು ತುಂಬ ಸೂಕ್ತ ಆಗಿರ್ತದೆ. ಎಷ್ಟೋ ಸಲ ಲೆಕ್ಕ ಎನ್ನುವುದು ನಮ್ಮನ್ನು ದಾರಿ ತಪ್ಪಿಸ್ತದೆ. ಲೆಕ್ಕ ಮಾಡುವುದು ವೈದ್ಯಕೀಯದ ಕಾಯಿಲೆಗಳ ವಿಷಯದಲ್ಲಿ, ಮತ್ತೆ ವೈದ್ಯರು ರೋಗಿಯ ಆಯುಷ್ಯ ಹೇಳಲಿಕ್ಕೆ ಹೊರಡುವುದು, ಭವಿಷ್ಯ,
ಇನ್ನು 2 ದಿನದಲ್ಲಿ ಸಾಯ್ತಾರೆ, 3 ದಿನದಲ್ಲಿ ಸಾಯ್ತಾರೆ ಅಂತ ಹೇಳುದು. ಆದ ಕಾರಣ ನಾನು ಎಷ್ಟು ಸಲ ಹೇಳೋದು, ವೈದ್ಯರು ಜ್ಯೋತಿಷಿಯ ಕೆಲಸ ಮಾಡಬಾರ್ದು, ಆಯುಷ್ಯ ಹೇಳಲಿಕ್ಕೆ ಹೋಗಬಾರ್ದು ಅಂತ. 2 ದಿನ ಬದುಕ್ತಾರೆ, 3 ತಿಂಗಳು ಬದುಕ್ತಾರೆ ಅಂತ. ನನ್ನ ಹತ್ರ ಎಷ್ಟೋ ಜನ ರೋಗಿಗಳು ಕೇಳ್ತಾರೆ, ಲೆಕ್ಕ ಕೇಳ್ತಾರೆ, ಇನ್ನು ಎಷ್ಟು ದಿನ ಬದುಕಿ ಯಾರು. ಅದಕ್ಕೆ ಹೇಳುದು, ನಾನು ಭವಿಷ್ಯ ಹೇಳಲಿಕ್ಕಿರುವ ಜನ ಅಲ್ಲ. ಕಂಡೀಷನ್, ರೋಗಿಯ ಪರಿಸ್ಥಿತಿ ಹೀಗಿದೆ ಅಂತ ನಾವು ಹೇಳಬಹುದೇ ಹೊರತು ನಾವು ಬೇರೆ ಯಾವ ಲೆಕ್ಕವನ್ನು ನಾವಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಅಲ್ಲಿ ಸಂದರ್ಭ, ಲಕ್ಷಣಗಳು ಇದೆಲ್ಲವನ್ನು ಇಟ್ಟುಕೊಂಡು ನಾವೊಂದು ಸಂಗತಿಯನ್ನು ಮ್ಯಾನೇಜ್ ಮಾಡಬೇಕಾಗ್ತದೆ ಎನ್ನುವಂಥದ್ದು ತುಂಬ ಪ್ರಾಮುಖ್ಯವಾದ ಅಂಶ. ಓಕೆ, ಎಲ್ಲ ಸಮಸ್ಯೆಗಳಿಗೆ ಅನುವಂಶೀಯತೆ ಅನ್ನುವಂಥದ್ದು ಯಾವುದಾದ್ರೂ ಪಾತ್ರ ವಹಿಸುತ್ತಾ ಹೇಗೆ ಅಂತ ನೋಡಿ. ಈಗ ಎಷ್ಟೋ ಜನ ಕೇಳ್ತಾರೆ, ಕೆಲವು ಜನ ಬೇರೆ ಬೇರೆ ಕಾಯಿಲೆ ಬಂದವರು ನನ್ನ ಹತ್ರ ಬಂದು ಹೇಳಿದ್ದಿದೆ, ಅದು ನಮ್ಮಲ್ಲಿ ಹೆರಿಡಿಟರಿ ಉಂಟು ಅಂತ. ಡಯಾಬಿಟಿಸ್ ಕಾಯಿಲೆ ಇದ್ದವರು ಬಂದು ನನ್ನ ತಂದೆಗಿತ್ತು, ನನ್ನ ಅಜ್ಜನಿಗಿತ್ತು, ಅಥವಾ ಈ ರೀತಿಯ ಮೆನಾಪಾಸ್ ಲಕ್ಷಣಗಳು ಹೊಂದಿದ ಮಹಿಳೆಯರು ಕೂಡ ಬಂದು ನನ್ನ ತಾಯಿಗೆ ಕೂಡ ಹೀಗೆ ಆಗಿದೆ, ನನ್ನ ಅಜ್ಜಿಗೆ ಕೂಡ ಹೀಗೆ ಆಗಿದೆ, ಈ ವಯಸ್ಸಲ್ಲಿ ನನ್ನ ಅಜ್ಜಿಗೆ ಹೀಗಾಗಿದೆ, ನಮ್ಮ ಕುಟುಂಬದಲ್ಲಿ ಹೀಗೆ ಉಂಟು ಅಂತೆಲ್ಲ ಬೇರೆ ಬೇರೆ ಕಾಯಿಲೆ ಇದ್ದವರು ಆ ಸಂಗತಿಗಳನ್ನು ಅನುವಂಶೀಯತೆಯೊಟ್ಟಿಗೆ ಒಂದು ಜೋಡಿಸುವಂತಹ ಅಥವಾ ಅನುವಂಶೀಯವಾದ ಹೆರಿಡಿಟರಿ ಅಂದರೆ ತಮ್ಮ ಪೂರ್ವಜರ ಕಂಡೀಷನ್ ಒಟ್ಟಿಗೆ ಅದನ್ನು ಮ್ಯಾಚ್ ಮಾಡುವಂತಹ, ಹೊಂದಿಸುವಂತಹ, ಸಂಬಂಧ ಕಲ್ಪಿಸುವಂತಹ ಒಂದು ರೂಢಿ ಬಹಳಷ್ಟು ರೋಗಿಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೆ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂತ ಹೇಳಿದರೆ ಅದನ್ನು ನಾವು ಅರ್ಥ ಮಾಡಿಕೊಂಡಿರುವುದಿಲ್ಲ. ಈಗಿನ ಅಧ್ಯಯನ ಕೂಡ ಹೇಳ್ತಾ ಇದೆ, ಇದರಲ್ಲಿ ಅನುವಂಶೀಯತೆಯ ಪಾತ್ರ ಕೇವಲ 30% ಅಂತ. ಯಾವುದೇ ಕಾಯಿಲೆ ಇರಬಹುದು, 30% ಮಾತ್ರ ಅನುವಂಶೀಯತೆಯ ಪಾತ್ರ ಇದೆ, ಉಳಿದ 70% ನಿಮ್ಮ ಕೈಯಲ್ಲಿದೆ. ಯಾಕೆಂತ ಹೇಳಿದರೆ ಅನುವಂಶೀಯತೆ ಒಂದು ಬೀಜ ಇರಬಹುದು. ಈಗ ನಾವು ಬೀಜ ದೋಷ ಅಂತ ಹೇಳುದು, ಅಂದ್ರೆ ಒಬ್ಬನ ಹೆರಿಡಿಟರಿ ಅಥವಾ ಜೀನ್ ವಂಶವಾಹಿಗಳಲ್ಲಿ ಈ ಸಂಗತಿಯ ಒಂದು ಅಂಶ ಇದೆ, ಆದ ಕಾರಣ ತಂದೆಯಲ್ಲಿದ್ರೆ ಈ ಮಗನಿಗೂ ಅದು ಬರಬಹುದು ಅಂತ. ಆದರೆ ಒಂದು ಬೀಜ ಇದೆ, ಉದಾಹರಣೆಗೆ ನಾವೊಂದು ವ್ಯಾವಹಾರಿಕವಾದ ಒಂದು ಉದಾಹರಣೆ ಇಟ್ಟುಕೊಳ್ಳ, ಒಂದು ಬೀಜ ಇದೆ. ಆ ಬೀಜ ಮೊಳಕೆ ಹೊಡಿಬೇಕಿದ್ರೆ ಅದಕ್ಕೆ ಬೇಕಾದ ಸಂಗತಿಗಳನ್ನು ನಾವು ಪೂರೈಸಿದರೆ ಮಾತ್ರ ಬೀಜ ಮೊಳಕೆ ಹೊಡಿತದೆ. ಅದಕ್ಕೆ ನೀರಿನ ಅಂಶ ಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು, ಈಟು ಬೇಕು, ಮಣ್ಣು ಬೇಕು. ನೀವು ಈ ಕ್ಷೇತ್ರವನ್ನೇ, ಈ ಭೂಮಿಕೆಯನ್ನೇ ಅದಕ್ಕೆ ಆ ಬೀಜಕ್ಕೆ ಒದಗಿಸದಿದ್ರೆ ಬೀಜ ಮೊಳಕೆ ಹೊಡೆಯುವುದು ಹೇಗೆ? ಹೆರಿಡಿಟರಿ ಅಂಶ ಇರ್ಬೋದು, ತಂದೆಗೆ ಇದ್ದಿರ್ಬೋದು, ಇವರಲ್ಲಿ ಆ ಜೀನ್ ಇರ್ಬೋದು. ಆದರೆ ಈ ವ್ಯಕ್ತಿ ಅದಕ್ಕೆ ಬೇಕಾದ ಪೂರಕವಾದ ಆಹಾರ ಮತ್ತು ಜೀವನ ಶೈಲಿಯನ್ನು ಒದಗಿಸದೇ ಇದ್ರೆ, ಅಂದ್ರೆ ಆ ಕಾಯಿಲೆ ಬರುವುದಕ್ಕೆ ನಮೂನೆಯಲ್ಲೇ ಜೀವನ ಶೈಲಿ ಇದ್ರೆ ಆಗ ಬರ್ತದೆ. ಆದರೆ ತನ್ನ ಜೀವನ ಶೈಲಿಯನ್ನು ಆ ಕಾಯಿಲೆ ಬಾರದ ಹಾಗೆ ಜೀವನ ಶೈಲಿ ರೂಪಿಸಿದ್ರೆ, ಆ ಕಾಯಿಲೆ ಬಾರದ ಹಾಗೆ, ಆ ಕಾಯಿಲೆ ಉಂಟಾಗದ ಹಾಗೆ ಇರುವ ಆಹಾರವನ್ನು ನಾವು ತೆಗೆದುಕೊಂಡ್ರೆ, ಆ ಕಾಯಿಲೆ ಬಾರದ ಹಾಗೆ ನಾವು ವಿಷಕಾರಿ ರಾಸಾಯನಿಕಗಳಿಂದ ದೂರ ಇದ್ರೆ, ಆಗ ಆ ಬೀಜ ಇದ್ರೂ ಕೂಡ, ಅನುವಂಶೀಯತೆ ವಿಚಾರ ಇದ್ರೂ ಕೂಡ ಅದು ಹೇಗೆ ವ್ಯಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೆನೆಟಿಕ್ ಫ್ಯಾಕ್ಟರ್ ಇರಬಹುದು, ಆದರೆ ಅದು ಅವನಲ್ಲಿ ಏನು ತೊಂದರೆ ಉಂಟು ಮಾಡೋದಿಲ್ಲ, ಅದು ಅದರಷ್ಟಾಗಿ ಇರ್ತದೆ ಅಷ್ಟೇ. ಬೀಜ, ಸುಟ್ಟ ಬೀಜ ಮೊಳಕೆ ಹೊಡೆಯುವುದು ಹೇಗೆ, ಅದೇ ರೀತಿ. ಆದ ಕಾರಣ ನಾವಿಲ್ಲಿ ಅನುವಂಶೀಯತೆಗೆ ಹೆಚ್ಚು ಒತ್ತು ಕೊಟ್ಟು ಯೋಚನೆ ಮಾಡುವುದಕ್ಕಿಂತ, ಅಥವಾ ಯಾರಲ್ಲಿ ಅನುವಂಶೀಯತೆಯ ವಿಷಯ ಇದೆ ಅಂತೇಳಿ ಒಬ್ಬನಿಗೆ ಅರಿವಾಗ್ತದೆ, ಆಗ ಆ ವ್ಯಕ್ತಿ ಯೋಚನೆ ಮಾಡಬೇಕು, ಇದರಿಂದ ನಾನು ಹೊರಗೆ ಬರಲಿಕ್ಕೆ, ಅದಕ್ಕೆ ಇದಕ್ಕೆ ಈ ಕಾಯಿಲೆಗೆ ಒಳಗಾಗದೆ ಇರಲಿಕ್ಕೆ ನಾನು ಯಾವ ರೀತಿಯ ಆಹಾರ ಸೇವನೆ ಮಾಡಬೇಕು, ನನ್ನ ಜೀವನ ಶೈಲಿ ಯಾವ ರೀತಿಯನ್ನು ನಾನು ರೂಪಿಸಬೇಕು, ನನ್ನ ಮನಸ್ಸನ್ನು, ತಲೆಯನ್ನು ನಾನು ಯಾವ ರೀತಿ ತಣ್ಣಗೆ ಇಟ್ಟುಕೊಳ್ಬೇಕು, ನಾನು ಯಾವ ಯಾವ ಸಂಗತಿಗಳಿಂದ ನಾನು ದೂರ ಇರಬೇಕು. ಈ ರೀತಿಯ ಒಂದು ಯೋಚನೆಯನ್ನು ಪ್ರತಿಯೊಬ್ಬ ರೋಗಿ ಅಥವಾ ಈ ಮೆನಾಪಾಸ್ ಸಂದರ್ಭ ಹೇಳೋದಿದ್ರೆ ಆ ಮಹಿಳೆ ಯೋಚನೆ ಮಾಡಬೇಕು. ನಾನು ಈಗಾಗಲೇ ತುಂಬ ಅಂಶಗಳನ್ನು ಹೇಳಿದೆ. ಇದನ್ನು ಜೀವನದಲ್ಲಿ ಜಾರಿಗೆ ತಂದಾಗ ಆಗ ಮಾತ್ರ ಅದರ ಪ್ರಯೋಜನವನ್ನು ನಾವು ಪಡೀಲಿಕ್ಕೆ ಸಾಧ್ಯ. ಆದರೆ ಬಹಳ ದುರಂತದ ವಿಚಾರ ಏನು ಅಂತ ಹೇಳಿದರೆ, ಎಷ್ಟೋ ಜನ ಬರ್ತಾರೆ ನಮ್ಮಲ್ಲಿಗೆ, ಆಯುರ್ವೇದ ವೈದ್ಯರಲ್ಲಿಗೆ ಕೂಡ ಬರ್ತಾರೆ. ನಾನು ಅವರಿಗೆ ಹೇಳ್ತೇನೆ, ಕೇಳ್ತೇನೆ ಏನೆಲ್ಲ ವಿಚಾರಗಳಿದೆ ಅಂತ. ಆದರೆ ರೋಗಿಯ ನಿರೀಕ್ಷೆ ಹೆಚ್ಚಾಗಿರ್ತದೆ. ಇದು ವಿದ್ಯಾವಂತರು ಅವಿದ್ಯಾವಂತರು ಅಂತ ಇಲ್ಲ. ನಿರೀಕ್ಷೆ ಹೇಗಿರ್ತದೆ ಅಂತ ಹೇಳಿದರೆ, ನಾವು ಯಾವುದೇ ಈ ರೀತಿಯ ಬದಲಾವಣೆಗಳನ್ನು ಹೇಳಬಾರದು. ಕೇವಲ ಔಷಧ, ಕಷಾಯ, ಚೂರ್ಣ ಅಥವಾ ಏನೋ ಒಂದು ಪಂಚಕರ್ಮ ಮಾಡಿ ಅವರ ಸ್ಥಿತಿಯನ್ನು ಸರಿ ಮಾಡಬೇಕು. ಇಂಥದ್ದು ತಗೊಳ್ಬೇಡಿ, ನೀವು ಜೀವನ ಶೈಲಿ ಈ ರೀತಿ ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳಬಾರದು ವೈದ್ಯ. ಹಾಗೆ ಹೇಳಿದರೆ ಒಳ್ಳೆಯ ಡಾಕ್ಟರ್ ಅಲ್ಲ. ಆಹಾರ ಇಂಥದ್ದು ಸೇವನೆ ಮಾಡಿ ಅಥವಾ ಜೀವನ ಶೈಲಿ, ಆಗ ಕೆಲವರಿಗೆ ನಾವು ಈ ಉಲ್ಟಾ ಪ್ರಶ್ನೆ ಕೇಳುವುದು ಅಂತ,
ಅದೆಲ್ಲ ಮಾಡದಿದ್ರೆ ಮದ್ದೆಂತದಕ್ಕೆ, ನೀವು ಡಾಕ್ಟರ್ ಎಂತದಕ್ಕಿರುವುದು ಅಂತ. ಈ ರೀತಿಯ ಒಂದು ಯೋಚನಾ ವಿಧಾನದಿಂದಾಗಿ ಒಬ್ಬ ರೋಗಿಯಲ್ಲಿ ಅಥವಾ ಒಬ್ಬಳು ಇಂಥ ಸಂದರ್ಭಕ್ಕೆ ಒಳಗಾದವರಲ್ಲಿ ಚಿಕಿತ್ಸೆ ಬಹಳ ಕಷ್ಟ ಸಾಧ್ಯ ಆಗ್ತದೆ. ಯಾಕೆಂತ ಹೇಳಿದರೆ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳದೆ ಕೇವಲ ಮದ್ದಿನಿಂದ ಒಂದು ಪವಾಡ ಮಾಡುವಂಥ ಸಂಗತಿ ಈವರೆಗೆ ಬರಲಿಲ್ಲ. ಅದು ಆಯುರ್ವೇದ ಇರ್ಬೋದು, ಎಲೋಪತಿ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ನಿಸರ್ಗ ಚಿಕಿತ್ಸೆ ಇರ್ಬೋದು. ಈ ನಮ್ಮ ದೇಹದೊಳಗೆ ನಾವು ವಿಷವನ್ನು ತುಂಬಿಸಿಕೊಂಡು ನಾವು ಎಷ್ಟು ಮದ್ದು ತಿಂದರೂ ಕೂಡ ಅದು ಫಲಪ್ರದ ಆಗುವುದಕ್ಕೆ ಹೇಗೆ ಸಾಧ್ಯ? ಆದ ಕಾರಣ ಇಲ್ಲಿ ನಾವು ಔಷಧ ತಗೊಳ್ಬಾರದು ಅಂತಲ್ಲ, ಔಷಧದ ಜೊತೆಗೆ ನಿರ್ವಿಷ ದೇಹದ ವಿಷವನ್ನು ಹೊರಗೆ ಹಾಕುವಂಥ, ದೇಹದಲ್ಲಿ ಏನೆಲ್ಲ ಇಷ್ಟು ವರ್ಷಗಳ ಕಾಲ ಒಬ್ಬಳು ಮಹಿಳೆ ಮೆನೋಪಾಸಿಗೆ ತಲುಪಿದ್ದಾರೆ ಅಂತ ಹೇಳಿ ಆದರೆ ಅವಳ ಒಳಗೆ ಶೇಖರಣೆ ಆಗಿದ್ದ ವಿಷ ಹೊರ ಬರಲಿಕ್ಕೆ ಸಂದರ್ಭ ಸೃಷ್ಟಿಯಾಗಿದೆ ಅಂತ ಅರ್ಥ ಅಂತ ಆಲೋಚನೆ ಮಾಡಬೇಕು. ಅಷ್ಟರವರೆಗೆ ತಾನು ಆಹಾರದ ಮೂಲಕ ತಾನು ಯಾವುದೆಲ್ಲ ಸೌಂದರ್ಯವರ್ಧಕಗಳನ್ನು ಬಳಸಿದ್ದೇನೆ, ತಾನು ಯಾವುದೆಲ್ಲ ಹೊಟ್ಟೆಗೆ ತುಂಬಿಸಿದ್ದೇನೆ, ಯಾವುದೆಲ್ಲವನ್ನು ಚರ್ಮಕ್ಕೆ ಲೇಪನ ಮಾಡಿದ್ದೇನೆ, ಅದು ಎಲ್ಲದರ ವಿಷ ಹೋಗಿ ಒಳಗೆ ಕೂತದ್ದು ಅದು ಹೊರ ಬರಲಿಕ್ಕೆ ತಯಾರಾಗಿ ನಿಂತಿದೆ ಎನ್ನುವುದು ಮೆನೋಪಾಸ್ ಸ್ಥಿತಿ ಮಹಿಳೆಯಲ್ಲಿ. ಆದ ಕಾರಣ ಆ ಕುರಿತಾಗಿ ಒಂದು ದೃಷ್ಟಿ ಹಾಕಬೇಕಾಗ್ತದೆ. ಓಕೆ, ಇವಾಗ ಮೆನೋಪಾಸ್ ಬಗ್ಗೆ ನಾವು ಕಳೆದ 2 ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ದೀವಿ. ತುಂಬಾ ಜನ ಕೇಳ್ಬೋದು ಈ ವಿಚಾರದ ಬಗ್ಗೆ ಇಷ್ಟೊಂದು ಮಾತುಕತೆ ಬೇಕಾ ಅಂತ. ಜಾಸ್ತಿಯಾಗಿ ಮೆನೋಪಾಸ್ ಬಗ್ಗೆ ಮಾಹಿತಿಯನ್ನ ನೀಡೋದಾಗಿರ್ಬೋದು, ಜಾಗೃತಿ ಮೂಡಿಸುವಂತ ಕೆಲಸಗಳು ಮಾಡ್ತಾ ಇದ್ದೇವೆ ನಾವು. ಈ ವಿಚಾರವನ್ನ ಯಾಕೆ ಜಾಸ್ತಿಯಾಗಿ ಮಾಡಬೇಕು ಅಂತ ಹೇಳ್ತೀರಾ ಅಂತ? ಯಾಕೆ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಒಂದು 2-3 ಕಾರಣ ಇದೆ. ಒಂದು, ಇಂಥ ಸಂಗತಿಯ ಬಗ್ಗೆ ಹೇಳಿಕೊಳ್ಳುವುದಕ್ಕೆ ಅಥವಾ ವಿಚಾರ ಮಾಡುವುದಕ್ಕೆ, ವಿಮರ್ಶೆ ಮಾಡುವುದಕ್ಕೆ ಸರಿಯಾದ ವೇದಿಕೆ ಅಥವಾ ಸರಿಯಾದ ಒಂದು ಮೂಲ ನಮ್ಮ ಸಮಾಜದಲ್ಲಿ ಇಲ್ಲ ಎನ್ನುವುದು ಒಂದು ಅಂಶ. ನೋಡಿ, ಈಗ ನಾವು ಇಷ್ಟು ಕಾರ್ಯಕ್ರಮ ಇಲ್ಲೇ ಇದೆ ಸಾಕ್ಷಿ, ಇಷ್ಟೊಂದು ಕಾರ್ಯಕ್ರಮ ಮಾಡಿದ್ದೇವೆ. ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ಕಾಯಿಲೆಗಳಿಗೂ ಪ್ರಶ್ನೆ ಬಂದಿದೆ ಲೈವ್ ಕಾರ್ಯಕ್ರಮದಲ್ಲಿ. ಆದ್ರೆ ಮೆನೋಪಾಸ್ ವಿಷಯಕ್ಕೆ ಯಾವ ಮಹಿಳೆಯೂ ಫೋನ್ ಮಾಡಿ ಕೇಳಲಿಲ್ಲ. ಯಾಕೆಂದ್ರೆ ಇದರ ಕುರಿತು ಡಿಸ್ಕಷನ್ ಮಾಡುವುದಕ್ಕೆ ಒಂದು ರೀತಿಯ ರಹಸ್ಯವನ್ನು ಕಾಪಾಡಿಕೊಳ್ಳುವ ಒಂದು ಮನಸ್ಥಿತಿ ಮಹಿಳೆಯಲ್ಲಿ ಇದೆ, ಮತ್ತು ಒಂದು ರೀತಿಯ ಮುಜುಗರ ಇದೆ, ಹಿಂಜರಿಕೆ ಇದೆ, ಅದು ಇದೆ. ಇನ್ನೊಂದು, ಎಷ್ಟು ನಾವು ಸ್ತ್ರೀಯರಿಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿದ್ದು ಕೂಡ ನಮ್ಮದು ಪುರುಷ ಪ್ರಧಾನ ಸಮಾಜ. ಇಲ್ಲಿ ಸಾಧಾರಣ ಒಬ್ಬಳು ಮಹಿಳೆ ಮೆನೋಪಾಸ್ ಅಂತ ತಲುಪುವಷ್ಟರವರೆಗೆ ಅವಳ ಜೀವನ, ಅವಳು ತನ್ನ ಆರೋಗ್ಯದ ಬಗ್ಗೆಯೇ ಯೋಚನೆ ಮಾಡಿಕೊಳ್ಳದಷ್ಟು ಬಿಸಿಯಾಗಿರುವ ಸ್ಥಿತಿ ಇದೆ. ಮಕ್ಕಳನ್ನು ಹೆರುವಲ್ಲಿ ತೊಡಗಿ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡುವಂಥದ್ದು, ಮಕ್ಕಳ ಲಾಲನೆ ಪಾಲನೆ ಮಾಡುವಂಥದ್ದು, ಒಟ್ಟಿಗೆ ಗಂಡ ಮತ್ತು ಮನೆಯ ಕುಟುಂಬದವರ ಪೋಷಣೆ ಮಾಡುವಂಥದ್ದು, ಅವರ ಯೋಗಕ್ಷೇಮ ನೋಡಿಕೊಳ್ಳುವಂಥದ್ದು, ಇದು ಎಲ್ಲ ಸಂಗತಿಗಳಲ್ಲಿ ಒಬ್ಬಳು ಮಹಿಳೆ ಮುಳುಗಿ ಹೋಗಿರ್ತಾಳೆ. ಒಂದು. ಇನ್ನೊಂದು ವಿಚಾರ, ಹಾಗಾಗಿ ಈ ಮೆನೋಪಾಸ್ ಸಂದರ್ಭ ಅಂತ ಹೇಳುವ ಸಂದರ್ಭ ಬಂದಾಗ ಆಕೆ ಈ ಒಂದು ಎಂತ ಹೇಳುದು ಇನರ್ಷಿಯ, ಅಂದ್ರೆ ಆ ರೀತಿಯ ಒಂದು ಜೀವನ ಸೆಟ್ ಆದ ಶೈಲಿಯಿಂದ ಹೊರ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ತನ್ನ ಕಡೆಗೆ ಗಮನ ಕೊಡಲಿಕ್ಕೆ ಮಹಿಳೆಗೆ ಕಷ್ಟ ಆಗ್ತದೆ ಎನ್ನುವುದು ಒಂದು ವಾಸ್ತವಾಂಶ. ಇನ್ನೊಂದು, ಮಹಿಳೆ ಈ ರೀತಿಯ ಮೆನೋಪಾಸ್ ಲಕ್ಷಣಗಳನ್ನು ವ್ಯಕ್ತಪಡಿಸಿದಾಗ ಆ ಕುಟುಂಬದ ಪುರುಷರು ಅದಕ್ಕೆ ಪ್ರಾಮುಖ್ಯತೆ ಕೊಡುವುದು ಕೂಡ ಭಾರತದ ಸಾಮಾಜಿಕ ಪದ್ಧತಿಯಲ್ಲಿ ತುಂಬ ಕಡಿಮೆ. ನಾನು ಕಣ್ಣಾರೆ ನೋಡಿದ್ದೇನೆ. ಒಬ್ಬಳು ಮಹಿಳೆ ಮೆನೋಪಾಸ್ ಲಕ್ಷಣಗಳನ್ನು ಹೇಳಿದಾಗ ಬಹಳಷ್ಟು ಜನ ಗಂಡ ಅನಿಸಿಕೊಂಡವರು ಪತಿ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ಎಂಥದ್ದು ಇಲ್ಲ, ಎಲ್ಲ ಟೆಸ್ಟ್ ನಾರ್ಮಲ್ ಉಂಟು, ಇವಳು ಸುಮ್ಮನೆ ಹೇಳ್ತಾ ಇದ್ದಾಳೆ, ಒಂದು ಭ್ರಮೆ ಇದೆ ಇವಳಿಗೆ. ಅಂದರೆ ಒಂದು ರೀತಿಯ ಅವಗಣನೆಯ ಅಸಡ್ಡೆಯ ದೃಷ್ಟಿಕೋನ ಪುರುಷ ಪ್ರಧಾನ ಸಮಾಜದಲ್ಲಿ ಪ್ರತಿ ಕುಟುಂಬದಲ್ಲೂ ಈ ಸಂದರ್ಭ ಬಂದಾಗ ಇರ್ತದೆ. ಅಥವಾ ಏನೋ ಒಂದು ಮಾನಸಿಕ ಇದೆ ಇವಳಿಗೆ ಅಂತ ಮಾಡಿ ಬಿಡ್ತಾರೆ ಕುಟುಂಬದವರು. ಆ ಕಾರಣಕ್ಕೋಸ್ಕರ ಈ ಒಂದು ಮೆನೋಪಾಸ್ ಸಂದರ್ಭದ ಬಗ್ಗೆ ವಿಶಿಷ್ಟವಾದ ಒಂದು ವಿಮರ್ಶೆ, ಮಾಹಿತಿ, ಅರಿವಿನ ಅಗತ್ಯ ಇದೆ. ಮೂರನೆಯದು. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಅವೇರ್ನೆಸ್ ಪ್ರೋಗ್ರಾಮಿಗಳು ಬಹಳಷ್ಟು ಆಗ್ತಾ ಇದೆ. ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಆಗ್ತಾ ಇದೆ, ಸಾಂಕ್ರಾಮಿಕ ರೋಗಗಳ ಬಗ್ಗೆ ಆಗ್ತದೆ, ಮಲೇರಿಯಾದ ಬಗ್ಗೆ ಆಗ್ತದೆ, ಕ್ಷಯರೋಗದ ಬಗ್ಗೆ ಆಗ್ತದೆ, ಸಕ್ಕರೆ ಕಾಯಿಲೆ ಬಗ್ಗೆ ಅಂತೂ ಬಹಳಷ್ಟು ಆಗ್ತದೆ. ಅಭಿಯಾನ, ಮತ್ತೆ ರಸ್ತೆ ಶೋ, ರೋಡ್ ಶೋ, ಡಯಾಬಿಟಿಸ್ ದಿನ ಅಂತೂ ನಾವು ದೊಡ್ಡ ಅಭಿಯಾನವನ್ನೇ ಮಾಡ್ತೇವೆ ಪತ್ರಿಕೆಗಳ ಮಾಧ್ಯಮ. ಆದರೆ ಮೆನೋಪಾಸ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಎಷ್ಟು ಆಗ್ತಾ ಇದೆ ಭಾರತದಲ್ಲಿ? ಎಷ್ಟಾಗ್ತಾ ಇದೆ? ಆಗ್ತಾ ಇಲ್ಲ. ಡಯಾಬಿಟಿಸಿನ ಬಗ್ಗೆ ಅಥವಾ ಬೇರೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಆಗುವಷ್ಟು ಮಾಹಿತಿ ಅಥವಾ ಜಾಗೃತಿ ಅಭಿಯಾನಗಳು ಮೆನೋಪಾಸಿನಂತಹ
ಪ್ರತಿ ಮಹಿಳೆಯು ತನ್ನ ಜೀವನದಲ್ಲಿ ಯಾವ ರೀತಿ ಪ್ಯೂಬರ್ಟಿ ಅಥವಾ ಪ್ರಾಯಪ್ರಬುದ್ಧತೆ ಋತುಮತಿ ಆಗುವುದನ್ನು ಯಾವ ರೀತಿ ಒಂದು ಕುಟುಂಬದಲ್ಲಿ ಸಂಭ್ರಮಿಸ್ತಾರೆ ಅಥವಾ ಒಂದು ಕುಟುಂಬದಲ್ಲಿ ಸ್ವೀಕಾರ ಮಾಡ್ತಾರೆ, ಅದೇ ರೀತಿ ಮೆನಾಪಾಸ್ ಎನ್ನುವ ಒಬ್ಬಳು ಮಹಿಳೆಯ ತಲುಪುವಂಥ ಹಂತವನ್ನು ಕುಟುಂಬ ಸ್ವೀಕಾರ ಮಾಡ್ತದ ಎನ್ನುವುದೊಂದು ಪ್ರಶ್ನೆ, ಅಥವಾ ಸಮಾಜ ಈ ಒಂದು ಮೆನಾಪಾಸ್ ಅವಸ್ಥೆಯನ್ನು ಯಾವ ರೀತಿಯಲ್ಲಿ ನೋಡ್ತದೆ ಎನ್ನುವುದೂ ಒಂದು ಅಂಶ. ಅಥವಾ ಮಹಿಳೆ ತನ್ನ ಬಗ್ಗೆ, ಮೆನಾಪಾಸ್ ಹೊಂದಿದ ಮಹಿಳೆ ತನ್ನ ಬಗ್ಗೆ ಯಾವ ಭಾವನೆ ಹೊಂದಿರ್ತಾಳೆ, ಅದು ತನ್ನ ಸ್ತ್ರೀತ್ವದ ನಷ್ಟ ಅಂತೇಳಿ ಭಾವನೆ ಬಹಳಷ್ಟು ಮಹಿಳೆಯರಲ್ಲಿ ಬರಬಹುದು. ತನ್ನ ಜೀವನವೇ ಮುಗಿಯಿತು ಅಂತೇಳಿ ಬರ್ಬೋದು, ಡಿಪ್ರೆಷನ್ಗೆ ಒಳಗಾಗ್ಬೋದು. ಇದು ಎಲ್ಲ ಸಂದರ್ಭಗಳನ್ನು ಕೂಡ ಬಹಳ ವೈಜ್ಞಾನಿಕವಾಗಿ, ಬಹಳ ಅದನ್ನು ಟೆಕ್ನಿಕಲ್ ಆಗಿ, ಬಹಳ ಸುಂದರವಾಗಿ ನಿಭಾಯಿಸಬೇಕಾದ ಅನಿವಾರ್ಯತೆ ಇದೆ. ಅದು ಭಾರತದಂತಹ ದೇಶದಲ್ಲಂತೂ ಖಂಡಿತ ಇದೆ. ನಮ್ಮ ಸಮಾಜದಲ್ಲಿ ಈಗ ಒಂದು ಆಗ್ತಾ ಇರುವಂಥ ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಮತ್ತು ಮಹಿಳೆಯರು ಕೂಡ ಸಾಕಷ್ಟು ಉದ್ಯೋಗಸ್ಥರಾಗಿದ್ದಾರೆ. ಸೊ ಉದ್ಯೋಗದ ಒಂದು ಭರದಲ್ಲಿ ಆರೋಗ್ಯದ ಕಡೆಗೆ ಗಮನ ಕೊಡದಿರುವ ಒಂದು ಸ್ಥಿತಿ ಇದೆ. ಈಗ ಸಂತಾನಹೀನತೆ ಅಂತ ಹೇಳುವಂಥದ್ದು ಎಷ್ಟೋ ಇವತ್ತು, ಅಥವಾ PCOD ಸಮಸ್ಯೆ ಅಂತ ಹೇಳುವಂಥದ್ದು, ಹಾರ್ಮೋನ್ ಸಮಸ್ಯೆ ಅಂತ ಹೇಳುವಂಥದ್ದು ಎಷ್ಟೋ ಜನ ಉದ್ಯೋಗಸ್ಥ ಮಹಿಳೆಯರಲ್ಲೂ ಕೂಡ ಹೆಚ್ಚಾಗಿದೆ. ಈ ರೀತಿ ನಾವು ಒಂದು ಸಾಂದರ್ಭಿಕ ಪ್ರಸ್ತುತ ಸಂದರ್ಭವನ್ನು ಅವಲೋಕನ ಮಾಡಿದರೆ ಈ ಒಂದು ಕುರಿತಾಗಿ ಮೆನಾಪಾಸ್ ಅಭಿಯಾನ ಅಥವಾ ಅದರ ಕುರಿತು ಮಹಿಳೆಗೆ ಒಂದು ಮಾಹಿತಿ ಜಾಗೃತಿ ಕೊಡುವಂಥ ಅಭಿಯಾನ, ಕೇರ್, ಮೆನಾಪಾಸ್ ಹೊಂದಿದ ಆ ಲಕ್ಷಣಗಳನ್ನು ಎದುರಿಸ್ತಾ ಇರುವ ಮಹಿಳೆಯ ಬಗ್ಗೆ ಒಂದು ಕುಟುಂಬದವರು ಕೊಡಬೇಕಾದ ಕೇರ್, ಗಮನ, ಅದು ತುಂಬ ಪ್ರಾಮುಖ್ಯ ಅಂತ ನಮ್ಮಲ್ಲಿ ಬಹಳ ಜನಕ್ಕೆ ಅನಿಸ್ತಾ ಇಲ್ವ. ಆ ಕಾರಣಕ್ಕೋಸ್ಕರ ನಾವು ಅದರ ಕುರಿತು ಹೆಚ್ಚು ನಾವು ಮಾತಾಡಬೇಕಾಗಿದೆ. ಎಲ್ಲರೂ ಮಾತಾಡುವ ವಿಷಯದ ಬಗ್ಗೆ ನಾವು ಮಾತಾಡುವುದು ದೊಡ್ಡ ವಿಷಯ ಅಲ್ಲ. ಯಾರು ಮಾತನಾಡದ ವಿಷಯದ ಬಗ್ಗೆ, ಅವಗಣನೆಗೆ ಒಳಗಾದ ಒಂದು ವಿಚಾರದ ಬಗ್ಗೆ ಮಾತನಾಡುವುದು ತುಂಬಾ ಪ್ರಾಮುಖ್ಯ ಆಗ್ತದೆ. ಒಂದು ಸಲ ಒಮ್ಮೆ ಯಾರಿಗೆ ಒಂದು ಪ್ರಶಸ್ತಿ ಬಂದಿದೆ, ಆ ಪ್ರಶಸ್ತಿ ಬಂದವರನ್ನೇ ಕೂತ್ಕೊಳಿಸಿ ಸನ್ಮಾನ ಮಾಡುವುದು ದೊಡ್ಡ ವಿಷಯ ಅಲ್ಲ. ಯಾರು ಕೆಲಸ ಮಾಡಿದ್ದಾರೆ, ಎಲ್ಲಿ ಅಗತ್ಯ ಇದೆ ಆದ್ರೆ ಅಲ್ಲಿ ಸನ್ಮಾನ ಆಗಲಿಲ್ಲ, ಗುರುತಿಸುವ ಆಗಿಲ್ಲ, ಅವರನ್ನು ಕರೆದು ಸನ್ಮಾನ ಮಾಡಿ, ಅದು ವಿಶೇಷ. ಅಂದ್ರೆ ನಾನಿದನ್ನು ಇದಕ್ಕೆ ಉದಾಹರಣೆ ಕೊಟ್ಟದ್ದು. ಅಂದ್ರೆ ಅವಗಣನೆಗೆ ಒಳಗಾದ ಒಂದು ಆರೋಗ್ಯ ಸ್ಥಿತಿಯ ಬಗ್ಗೆ, ಮಹಿಳೆಯ ಸ್ಥಿತಿಗತಿಯ ಬಗ್ಗೆ ಹೆಚ್ಚು ಮಾತನಾಡಬೇಕಾದ ಅಗತ್ಯ ಇಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇದೆ ಎನ್ನುವುದು ಬಹಳ ಪ್ರಾಮುಖ್ಯ. ಆದ ಕಾರಣ ನಾವು ಮೆನಾಪಾಸ್ ವಿಷಯವನ್ನು, ಅದರ ಲಕ್ಷಣಗಳ, ಅದರ ಮ್ಯಾನೇಜ್ಮೆಂಟಿನ ವಿಷಯವನ್ನು ನಾವು ಹೆಚ್ಚಾಗಿ ಕೈಗೆತ್ತಿಕೊಂಡಿದ್ದೇವೆ. ಅದು ಸುದ್ದಿ ಚಾನಲ್ಲು ಎಂಥ ಅದ್ಭುತವಾದ ಈ ಕಾರ್ಯಕ್ರಮ ಇದಕ್ಕೆ ಒಂದು ವೇದಿಕೆ ಹಾಕಿದೆ. ನಾವು ಕೂಡ ಅದರ ಬಗ್ಗೆ ಒಂದು ವಿಷಯವನ್ನು ಎತ್ತಿಕೊಂಡು ತುಂಬ ಆಸಕ್ತಿಯಿಂದ ಮಾಡ್ತಾ ಇದ್ದೇವೆ. ಒಳ್ಳೆಯ ರೆಸ್ಪಾನ್ಸ್ ಇದೆ. ಆದರೆ ಪ್ರಶ್ನೆ ಬಾರದೇ ಇರಲಿಕ್ಕೆ ಹಲವು ಕಾರಣಗಳಿದೆ ಎನ್ನುವುದನ್ನು ನಾನು ಬಹಳ ಒತ್ತಿ ಹೇಳ್ತಾ ಇದ್ದೇನೆ. ಓಕೆ ವೈದ್ಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ತುಂಬಾ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಚೆನ್ನಾಗಿ ಮೆನೋಪಾಸ್ ವಿಚಾರದ ಬಗ್ಗೆ, ಇದರಿಂದ ಆಗುವಂಥ ಸಮಸ್ಯೆಗಳ ಬಗ್ಗೆ, ಹಾರ್ಮೋನ್ ಸಮಸ್ಯೆ, ಇವೆಲ್ಲ ವಿಚಾರಗಳ ಬಗ್ಗೆ ತುಂಬಾ ಚೆನ್ನಾಗಿ ವೈದ್ಯರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಋತುಮತಿಯಾದಾಗ ಒಂದು ಹೆಣ್ಣನ್ನು ಯಾವ ರೀತಿಯಾಗಿ ನಾವು ಆರೈಕೆ ಮಾಡ್ತೇವೋ ಅದೇ ಆರೈಕೆ ಆಕೆಯ ಮುಟ್ಟು ನಿಲ್ಲುವಂಥ ಸಂದರ್ಭದಲ್ಲಿ ಕೂಡ ಅಗತ್ಯವಾಗಿ ಬೇಕಾಗುತ್ತೆ. ಮನೆ ಮಂದಿ ಆಕೆಯನ್ನು ತುಂಬ ಪ್ರೀತಿಯಿಂದ ಆರೈಕೆ ಮಾಡಿದರೆ ಮಾತ್ರ ಆಕೆ ಎಲ್ಲ ಸಮಸ್ಯೆಗಳನ್ನು ದೃಢವಾಗಿ ಎದುರಿಸುವಂಥ ಶಕ್ತಿ ಆಕೆಗೆ ಬರುತ್ತೆ. ಯಾವುದೇ ಒಂದು ರೋಗ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸಿಕೊಂಡ್ರೆ ಕೂಡ ವೈದ್ಯರನ್ನು ಮೊದಲನೇದಾಗಿ ಭೇಟಿ ಮಾಡಿ ನೀವೇ ಯಾವುದೋ ಆಗಿರ್ಬೋದು ಅಂತ ಯೋಚನೆಗಳನ್ನು ಮಾಡ್ಕೊಳ್ಬೇಡಿ ಅಂತ ನಾನು ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ಹೇಳ್ತಾ ಬಂದಿದ್ದೀನಿ. ಹಾಗೆಯೇ ಈ ಸಂಚಿಕೆಯಲ್ಲಿ ಕೂಡ ಹೇಳ್ತೀನಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸುದ್ದಿ ನೋಡ್ತಾ ಇರಿ, ಸುದ್ದಿ ನ್ಯೂಸ್. Chetana's Beauty Lounge,
ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, GL ಆಚಾರ್ಯ ಜುವೆಲ್ಲರ್ಸ್. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.
Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 551.